ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. 1908ರಲ್ಲಿ ಅಮೆರಿಕದ ನ್ಯೂಯಾರ್ಕಿನಲ್ಲಿ ಮಹಿಳಾ ಕಾರ್ಮಿಕರು ಸಮಾನ ವೇತನ, ಉತ್ತಮ ವೇತನ ಹಾಗೂ ಕಡಿಮೆ ದಿನದ ಒಂದು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡಬೇಕೆಂಬ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು, ಚಳವಳಿಯನ್ನು ಆರಂಭಿಸಿದರು. ತದನಂತರ 1977ರಲ್ಲಿ ವಿಶ್ವಸಂಸ್ಥೆಯು ಮಾರ್ಚ್ 8ರಂದು ಮಹಿಳಾ ದಿನಾಚರಣೆಯನ್ನು ಅಧಿಕೃತವಾಗಿ ಅಂಗೀಕಾರ ಮಾಡಲಾಯಿತು. ಅಲ್ಲಿಂದ ಇತ್ತೀಚೆಗೆ 1977ರಿಂದ ಇದುವರೆಗೆ ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ. ಮಹಿಳಾ ದಿನಾಚರಣೆಯ ಈ ಒಂದು ಉದ್ದೇಶ ಅಂದರೆ ಮಹಿಳೆಯರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಮೇತ ಮಹಿಳೆಯರು ಮುಂದೆ ಬರಬೇಕು. ಹಾಗೆ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಮೇತ ಸಾಧನೆಯನ್ನು ಮಾಡಿದರೆ ಅವರಿಗೆ ನಾವು ಗೌರವಿಸಬೇಕು, ಸನ್ಮಾನಿಸಬೇಕು ಎಂಬ ಒಂದು ನಿಟ್ಟಿನಲ್ಲಿ ಇದೊಂದು ವಿಷಯ, ಇದೊಂದು ಉದ್ದೇಶ. ಮಹಿಳೆಯರ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡೋದು, ಮಹಿಳೆಯರ ಮೇಲಾಗುವ ದೌರ್ಜನ್ಯದ ನಿರ್ಮೂಲನೆ ಹಾಗೂ ಮಹಿಳೆಯರ ಸಬಲೀಕರಣದ ಬಗ್ಗೆ ಒಂದು ವಿಷಯ, ಮಹಿಳೆಯರ ಸಬಲೀಕರಣದ ಬಗ್ಗೆ ತಿಳಿಯಪಡಿಸುವಂಥ ಅಥವಾ ಜಾಗೃತಿ ಮೂಡಿಸುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಮಹಿಳಾ ದಿನಾಚರಣೆಯಲ್ಲಿ ಈಗ ಮೊದಲನೇದಾಗಿ ಹಕ್ಕುಗಳು, ಮಹಿಳೆಯರ ಹಕ್ಕುಗಳು ಅಂತ ಹೇಳ್ತಾ ಇದ್ದೇವೆ. ಮಹಿಳೆಯರಿಗೆ ಯಾವುದೆಲ್ಲ ಹಕ್ಕುಗಳಂದರೆ ಶೋಷಣೆಯ ವಿರುದ್ಧದ ಹಕ್ಕು, ಸಮಾನತೆಯ ಹಕ್ಕು, ಆಸ್ತಿಯ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಶಿಕ್ಷಣ ಹಕ್ಕು, ಉದ್ಯೋಗದ ಹಕ್ಕುಗಳು, ರಾಜಕೀಯದಲ್ಲಿ ಸಮಭಾಗಿತ್ವವನ್ನು ಪಡೆಸುವ ಹಕ್ಕು, ರಾಜಕೀಯ ಕ್ಷೇತ್ರದಲ್ಲಿ ಭಾಗವಹಿಸುವಂಥ ಹಕ್ಕುಗಳು, ಎಲ್ಲ ಹಕ್ಕುಗಳ ಬಗ್ಗೆ ನಮಗೆ ಮಹಿಳೆಯರ ಹಕ್ಕುಗಳು ನಮಗೆ ಇಷ್ಟೊಂದು ಇದೆ. ಈ ಮಹಿಳೆಯರ ಹಕ್ಕುಗಳ ಬಗ್ಗೆ ನಾವು ಹೇಳ್ತಾ ಇರುವಾಗ ಪ್ರಥಮವಾಗಿ ನಾವು ಕೌಟುಂಬಿಕವಾಗಿ ನಾವು ಮೊದಲದಾಗಿ ನೋಡೋದಂತಾರೆ ಮನೆಯಲ್ಲಿ ಕೌಟುಂಬಿಕವಾಗಿ ನಮಗೆ ಎಷ್ಟು ಮನೆಯ ಒಳಗೆ ಕೌಟುಂಬಿಕವಾಗಿ ಅಂದರೆ ಮನೆಯೊಳಗೆ ದಂಪತಿಗಳಲ್ಲಿ ಅಥವಾ ಕುಟುಂಬದ ಬೇರೆ ಬೇರೆ ವ್ಯಕ್ತಿಗಳಿಂದ ಅತ್ತೆ ಮಾವ ಆಗಿರ್ಬೋದು, ಮೈದುನ ಆಗಿರ್ಬೋದು, ಭಾವನವರಾಗಿದ್ದರು, ಯಾರೇ ಆಗಿರಲಿ ಅವರಿಂದ ನಮಗೇನಾಗ್ತದೆ ಕೌಟುಂಬಿಕ ದೌರ್ಜನ್ಯಗಳು ನಡೀತಾ ಇರ್ತದೆ. ಇತ್ತೀಚೆಗೆ ಹೆಚ್ಚೆಚ್ಚು ಪ್ರಕರಣಗಳು ಕೌಟುಂಬಿಕ ದೌರ್ಜನ್ಯದಿಂದಲೇ ಪ್ರಕರಣಗಳು ನಮಗೆ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತೇಳಿದರೆ ಮೊದಲಂದರೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಒಗ್ಗಟ್ಟಾಗಿ ಎಲ್ಲ ಮಹಿಳೆಯರಲ್ಲಿ ಏನಾಗ್ತಾರೆ, ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂತ ಇತ್ತು. ಎಲ್ಲರೂ ತಂದೆ ತಾಯಿ, ಅತ್ತೆ ಮಾವ, ಅಣ್ಣ ತಮ್ಮ, ಅಕ್ಕ ತಂಗಿ, ಚಿಕ್ಕಪ್ಪ ದೊಡ್ಡಪ್ಪ ಅಂತೇಳಿ ಎಲ್ಲ ಒಂದು ಸಂಸಾರದಲ್ಲಿ ನಾವು ಹೊಂದಾಣಿಕೆಯನ್ನು ನಾವು ಹೊಂದಿಕೊಂಡು ಹೋಗ್ತಾ ಇದ್ದೆವು. ಆದರೆ ಈಗ ಹಾಗೆಲ್ಲ. ಈಗ ಏನಂತಾರೆ, ನಮ್ಮಲ್ಲಿ ಆ ಸಮಯದಲ್ಲಿ ಇದ್ದಂಥ ಆ ಹೊಂದಾಣಿಕೆ ಇತ್ತೀಚೆಗೆ ನಮ್ಮ ಈ ಒಂದು ಈಗಿನ ಕಾಲದಲ್ಲಿ ನಮಗೊಂದು ಹೊಂದಾಣಿಕೆ ಎಂಬುದು ಅಂತ ಕಾಣ್ತಾ ಇಲ್ಲ. ಹೆಚ್ಚಿಗೆ ಏನಂದರೆ ಈಗ ಮದುವೆಯಾಗಿ ಸಾಧಾರಣ ಹೆಚ್ಚು ಎಲ್ಲಿವರೆಗೆ ಮುಟ್ಟಿದೆ ಅಂದರೆ 2 ತಿಂಗಳಲ್ಲಿ ಸಮೇತ ವಿವಾಹ ವಿಚ್ಛೇದನಕ್ಕೆ ಬರ್ತಾ ಇದೆ. ಕಾರಣ ಏನು? ಇದಕ್ಕೆಲ್ಲ ಕಾರಣ ಏನಂದರೆ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ. ಮಕ್ಕಳಲ್ಲಿ ಚಿಕ್ಕದಿರುವಾಗಲೇ ನಾವು ಮಕ್ಕಳಲ್ಲಿ ಏನು ಮಾಡಬೇಕಂದ್ರೆ ಹೊಂದಾಣಿಕೆಯನ್ನು, ನಮ್ಮ ಮನೆಯಲ್ಲಿ ನಮ್ಮ ಸಂಸ್ಕಾರ ಹೊಂದಾಣಿಕೆಯನ್ನು ಮಕ್ಕಳಲ್ಲಿ ನಾವು ಹೆಚ್ಚಾಗಿ ತಿಳಿಯಪಡಿಸಬೇಕು. ಮಕ್ಕಳಲ್ಲಿ ನಮ್ಮಲ್ಲಿ ಒಳ್ಳೆಯ ಸಂಸ್ಕಾರವನ್ನು ನಮ್ಮನ್ನು ನೋಡಿ ಮಕ್ಕಳು ನಮ್ಮನ್ನು ನೋಡಿ ಕಲಿತಾ ಇದ್ದಾರೆ. ನಮ್ಮಲ್ಲಿ ನಾವೇ ಮನೆಯಲ್ಲಿ ಹಿರಿಯರುಗಳು ನಾವೇ ಗಲಾಟೆ ಮಾಡಿ, ಗಂಡ ಹೆಂಡತಿಯರು ಗಲಾಟೆ ಮಾಡ್ತಾಯಿದ್ರೆ, ಜಗಳ ಆಗ್ತಿದೆ, ಕುಡಿದು ಬಂದು ಹೊಡೆದು ಬಡಿದು ಗಲಾಟೆ ಮಾಡಿದರೆ ಮಕ್ಕಳ ಮನಸ್ಸಿನಲ್ಲಿ ಒಂಥರ ಕ್ರೌರ್ಯದ ಭಾವನೆಗಳು ಮೂಡ್ತಾ ಇರ್ತದೆ. ಇದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಉಂಟು. ಯಾಕೆಂದರೆ ನಮ್ಮಲ್ಲಿ ಈಗ ತಂದೆ ತಾಯಿ ಒಂದು ಮಗು ಮಾತ್ರ ಇರುವಂಥ ಸಂಸಾರ, ಮಿತ ಸಂಸಾರ ಎಂಬ ರೀತಿಯಲ್ಲಿದ್ದ ಕಾರಣ ನಮ್ಮಲ್ಲಿ ಏನಾಗಿದೆ ಅಂದರೆ ಮಕ್ಕಳಿಗೆ ಏನಂದರೆ ನಾವಂದರೆ ಒಂದು ಮಗು ಎಂಬ ರೀತಿಯಲ್ಲಿ ಬೇಕಾದನ್ನೆಲ್ಲ ಕೇಳಿದ್ದನ್ನೆಲ್ಲ ತೆಗೆದುಕೊಡ್ತಾ ಇದ್ದೇವೆ. ಆದರೆ ಮಕ್ಕಳಿಗೆ ಏನಾಗಿರ್ತದೆ, ನಾನು ಕೇಳಿದ್ದೇನೆ ಕೊಡಬೇಕು, ನಾನು ಹೇಳಿದ್ದೇ ಆಗಬೇಕು ಎಂಬ ಒಂದು ನಿಟ್ಟಿನಲ್ಲಿ ಹಠ ಮೂಡ್ತಾ ಇರ್ತದೆ. ಅದನ್ನು ಯಾರು ಸಮೇತ ಮಗುವಿಗೆ ಮೊಬೈಲ್ ಬೇಕಂದರೆ ಬೇಕೇ ಬೇಕು, ಈ ಒಂದು ವಸ್ತು ಬೇಕು ಅಂತೇಳಿ ಬೇಕೇ ಬೇಕು. ಆದರೆ ಹಿಂದಿನ ಕಾಲದಲ್ಲಿ ಅಂಥ ಒಂದು ವಿಚಾರ ಇಲ್ಲ ಇತ್ತು. ಏನೇ ಒಂದು ವಿಷಯ ತಂದರೂ ಮನೆಯಲ್ಲಿದ್ದರೂ ಸಮೇತ ಎಲ್ಲರೂ ಹೊಂದಾಣಿಕೆಯಿಂದ ನಾವೆಂತ ಮಾಡ್ತಿದ್ದೆವು, ಎಲ್ಲವನ್ನು ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಒಂದು ಯಾವುದೇ ಒಂದು ವಸ್ತು ತಂದರೂ ಸಮೇತ ಮನೆಯಲ್ಲಿ ಎಂತಾಗಿರ್ತದೆ ಅಂದರೆ ಎಲ್ಲರೂ ಪಾಲು ಮಾಡಿಕೊಂಡು ಹೊಂದಾಣಿಕೆಯನ್ನು ನಾವು ಬದುಕುತ್ತಾ ಇದ್ದೆವು. ಬಟ್ ಈಗಿನ ಕಾಲದಲ್ಲಿ ಹಾಗಿಲ್ಲ. ಹೀಗಾದ ಕಾರಣ ಪ್ರಕರಣಗಳು ಹೆಚ್ಚು ಏನಾಗ್ತದೆ ಅಂದರೆ ನ್ಯಾಯಾಲಯಕ್ಕೆ ತೆರೆ ಮಾಡ್ತಾ ಉಂಟು. ಎಲ್ಲರೂ ಈಗ 2 ತಿಂಗಳಲ್ಲಿ ಮದುವೆ ವಿಚ್ಛೇದನಕ್ಕೆ ಬರ್ತಾ ಇದ್ದಾರೆ. ಇದು ಯಾಕೆ?
ಇದನ್ನು ನಾವು ಎಂತ ಅಂದರೆ ಮಕ್ಕಳಲ್ಲಿ ನಾವು ಚಿಕ್ಕದಿರುವಾಗಲೇ ನಾವು ಹೊಂದಾಣಿಕೆ ಎಂಬ ಒಂದು ವಿಷಯವನ್ನು ಮಕ್ಕಳಲ್ಲಿ ನಾವು ಚಿಕ್ಕದಿರುವಾಗ ನಾವು ಕಲಿಸಿಕೊಡ್ಬೇಕು. ನಾವು ಉತ್ತಮ ರೀತಿಯಲ್ಲಿ ನಡೆದ್ರೆ ನಮ್ಮನ್ನು ನೋಡಿ, ನಮ್ಮ ಗುಣನಡತೆಯನ್ನು ನೋಡಿ ನಮ್ಮ ಮಕ್ಕಳು ನಾವು ಎಂತ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಅವರು ಅನುಸರಿಸ್ತಾ ಇದ್ದಾರೆ. ನಾವೇ ಅವರಿಗೊಂದು ರೋಲ್ ಮಾಡಲ್ ಆಗಿರಬೇಕು. ತಾಯಂದರು ಸಮೇತ ಹಾಗೆ ನಾವು ಎಂಥಾದ್ರೂ ಮಕ್ಕಳಿಗಾದರೆ ಹೇಳಿಕೊಡುವ ರೀತಿ ವಿದ್ಯೆ ಪ್ರಥಮವಾಗಿ ನಾವು ಮಕ್ಕಳಿಗೆ ಕೇಳಬೇಕಾದ್ದು ವಿದ್ಯಾಭ್ಯಾಸ. ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಅಗತ್ಯ. ಯಾಕಂದರೆ ಮುಂದಿನ ಎಲ್ಲವನ್ನು ಆ ಮಕ್ಕಳಿಗೆ ಬರುವಂಥ ವಿವೇಚನೆ ಜ್ಞಾನದಿಂದ ಬರ್ತದೆ. ನಾವು ಸುತ್ತಮುತ್ತಲಿನ ಕಲಿವೆಯಿಂದ ಮಕ್ಕಳ ಶಾಲೆಯಲ್ಲಿ ತಂದೆ ತಾಯಿಯವರಿಂದ ನೋಡಿ ಎಷ್ಟೋ ರೀತಿಯಲ್ಲಿ ಕಲಿತಾ ಇರ್ತೇವೆ. ಇನ್ನೊಂದು ರೀತಿಯಲ್ಲಿ ವಿಷಯ ಅಂದರೆ ಆಸ್ತಿ ಹಕ್ಕು. ಮಹಿಳೆಯರಿಗೆ ಸಮಾನವಾದ ಆಸ್ತಿ ಹಕ್ಕು ಉಂಟು. ಗಂಡು ಮಕ್ಕಳಿಗೆ ಎಷ್ಟುಂಟು, ಹೆಣ್ಣು ಮಕ್ಕಳಿಗೆ ಸಮೇತ ಆಸ್ತಿಯಲ್ಲಿ ಹಕ್ಕು ಉಂಟು. ಸ್ವಯಾರ್ಜಿತ ಆಸ್ತಿಯಲ್ಲಿ 2 ವಿಧವಿದೆ. ಒಂದು ಸ್ವಯಾರ್ಜಿತ ಆಸ್ತಿ, ಒಂದು ಪಿತ್ರಾರ್ಜಿತ ಆಸ್ತಿ ಅಂತ. ಪಿತ್ರಾರ್ಜಿತ ಆಸ್ತಿ ಅಂದರೆ ಇಂದಿನಿಂದ ತಂದೆ ತಾಯಿ ಹಿರಿಯರ ಕಾಲದಿಂದ ಪಿತ್ರಾರ್ಜಿತವಾಗಿ ಬಂದ ಆಸ್ತಿ. ಅದನ್ನು ಎಲ್ಲರಿಗೂ ಕಾನೂನು ಪ್ರಕಾರವಾಗಿ ಎಲ್ಲರಿಗೂ ಹಕ್ಕುಂಟು. ಗಂಡು ಮಕ್ಕಳಿಗೆ ಎಷ್ಟು ಹಕ್ಕುಂಟು, ಹೆಣ್ಣು ಮಕ್ಕಳಿಗೆ ಸಹ ಅಷ್ಟೇ ಹಕ್ಕುಂಟು. ಇನ್ನು ಸ್ವಯಾರ್ಜಿತ ಆಸ್ತಿಯಲ್ಲಿ ನೋಡೋದಾದರೆ, ಸ್ವಯಾರ್ಜಿತ ಅಂದರೆ ತನ್ನ ಗಳಿಕೆಯನ್ನು ತನ್ನ ಸಂಪಾದನೆಯಿಂದ ಏನು ಮಾಡ್ತಂದರೆ ಗಳಿಸಿದಂಥ ಒಂದು ಆಸ್ತಿ. ಈ ಆಸ್ತಿಯಲ್ಲಿ ಅವರ ಇಷ್ಟಾನುಸಾರವಾಗಿ ಅವರೇ ಮಾಲೀಕರಾಗಿರ್ತದೆ ಆಸ್ತಿಗಳಿಗೆಲ್ಲ. ಆದರೆ ಅವರ ಇಚ್ಛಾನುಸಾರವಾಗಿ ವಿಲ್ ಮುಖಾಂತರವ ಅಥವಾ ಯಾವುದೇ ಒಂದು ಉಡುಗೊರೆಯ ಮುಖಾಂತರ ಇನ್ನೊಬ್ಬರಿಗೆ ಕೊಡ್ಬೋದು. ಆದರೆ ಅದು ಇಂಥವರಿಗೆ ನನ್ನ ನಂತರ ಲೀಗಲ್ಲಾಗಿ ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ, ನನ್ನವರಿಗೆ ಅಂತ ಕೊಡುವಂಥ ಲೀಗಲ್ಲಾಗಿ ಯಾರಿದ್ದಾರೆ ಅವರಿಗೆ ಕೊಡಲೇಬೇಕು ಎಂಬ ಕಾನೂನು ಏನೂ ಇಲ್ಲ. ಇದು ಎಲ್ಲರಿಗೆ ಏನಂದರೆ ಸ್ಥಿರಾಸ್ತಿಯಲ್ಲಿ ಮಾತ್ರ ಈಗ ಈ ರೀತಿ ಇರೋದು, ಪಿತ್ರಾರ್ಜಿತದಲ್ಲಿ ಮಾತ್ರ ಎಲ್ಲರಿಗೂ ಹಕ್ಕುಂಟು. ಒಂದು ವೇಳೆ ನಮ್ಮಲ್ಲೀಗ ಒಂದು ವಿಷಯದಲ್ಲಿ ಹೆಣ್ಣು ಮಕ್ಕಳಿಗೆ ಕೊಟ್ಟಲ್ಲಿ ಯಾಕಂದರೆ ತುಂಬ ಬೇಕಾದಷ್ಟಿದ್ದಾರೆ, ರಿಚ್ ಇದ್ದಾರೆ, ತುಂಬ ಅನುಕೂಲ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿಕೊಂಡು ಅವರಿಗೆ ಬೇಕಾದಷ್ಟು ಅನುಕೂಲತೆ ಉಂಟು, ಕೊಡಬೇಕು ಅಂತೇಳಿ ಇಲ್ಲ ಅಂತೇಳಿ ಒಂದು ನಿಟ್ಟಿನಲ್ಲಿಲ್ಲ. ಯಾಕಂದರೆ ಹೆಣ್ಣು ಮಕ್ಕಳಿಗೂ ಸಮೇತ ಸಮಪಾಲು ಉಂಟು. ಇನ್ನು ಸಬಲೀಕರಣದ ವಿಷಯದಲ್ಲಿ ಬರೋದಾದರೆ, ಹೆಣ್ಣು ಸಬಲೀಕರಣ ಅಂತೇಳುವ ವಿಷಯದಲ್ಲಿ ಬರೋದು ಅಂತಾದರೆ, ನಾವು ಹೆಣ್ಣನ್ನು ಎಷ್ಟೆಷ್ಟೋ ಹೆಣ್ಣುಮಕ್ಕಳು ನಾವು ಈಗ ಇತಿಹಾಸದಲ್ಲಿ ನೋಡಿದರೆ ರಾಣಿ ಹಬ್ಬಕ್ಕ, ಕಿತ್ತೂರು ಚೆನ್ನಮ್ಮ, ಸುಮಾರು ಮಹಿಳೆಯರು ಎಂತ ಮಾಡಿದ್ದಾರೆ, ದೇಶಕ್ಕಾಗಿ ಹೋರಾಡಿದ್ದಾರೆ. ಆದರೆ ನಾವು ಈಗ ನಮ್ಮ ಪ್ರಸ್ತುತದಲ್ಲಿ ನಮಗೆ ಗೊತ್ತಿದ್ದ ಪ್ರಕಾರ ಅಂತ ಹೇಳಿದ್ರೆ, ತೊಟ್ಟಿಲು ತೂಗುವ ಕೈ ದೇಶವನ್ನು ಹಾಳಬಹುದೆಂಬ ನಿಟ್ಟಿನಲ್ಲಿ ನೋಡಿದಲ್ಲೇ ಮಹಿಳಾ ಪ್ರಥಮ ಪ್ರಧಾನಿಯಾಗಿ ಇಂದಿರಾ ಗಾಂಧಿಯವರು ದೇಶವನ್ನು ಸುಮಾರು ವರ್ಷಗಳ ಕಾಲ ಆಳಿದ್ದಾರೆ. ಅದೇ ರೀತಿ ಈಗ ನಮ್ಮ ಭಾರತದ ಸರ್ವೋಚ್ಚ ರಾಷ್ಟ್ರಪತಿಯಾದ ದ್ರೌಪದಿ ಮುರ್ಮು ಅವರಿದ್ದಾರೆ. ಇನ್ನು ಇಷ್ಟೇ ಅಲ್ಲ, ನಮ್ಮ ಈ ಒಂದು ಇದರಲ್ಲಿ ಮಾತ್ರ ಅಲ್ಲ, ಅಂತರಿಕ್ಷದಲ್ಲಿ ಸಮೇತ ನಾವು ಸಾಧನೆಯನ್ನು ಮಾಡಿದ್ರಲ್ಲಿ ನೋಡಿದರೆ ಕಲ್ಪನಾ ಚಾವ್ಲಾ ಇದ್ದಾರೆ, ಸುನೀತಾ ವಿಲಿಯಮ್ಸ್ ಅವರಿದ್ದಾರೆ. ಇನ್ನು ಓಟದಲ್ಲಿ ನಾವು ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ಹೇಳೋದು, ಓಟ ರೀತಿಯಲ್ಲಿ ಆಟಪಾಠ ಓಟದಲ್ಲಿ ನೋಡಿದರೆ ನಾವು PT ಉಷಾ ಇದ್ದಾರೆ, ವಂದನ್ ರಾವ್ ಇದ್ದಾರೆ. ಇವರೆಲ್ಲ ಎಷ್ಟೋ ಜನ ಸಾಧಿಸಿದವರು. ಅಂದರೆ ಇದರಲ್ಲಿ ಏನು ವಿಷಯ ಅಂದರೆ, ಮಹಿಳೆಯರು ಯಾರು ಅಬಲೆಯರಲ್ಲ, ಸಬಲೆಯರೆಂದು ತೋರಿಸಿಕೊಟ್ಟಂಥ ದಿಟ್ಟ ಮಹಿಳೆಯರಲ್ಲ ಇವರುಗಳು. ಇವರನ್ನು ನೋಡಿ ಏನು ಮಾಡಬೇಕಂದ್ರೆ ನಾವು ಅದನ್ನು ಕಲೀಲಿಕ್ಕೆ ಉಂಟು. ಹಿಂದಿನ ಕಾಲದಲ್ಲಿ ಮಹಿಳೆಯರು ಮನೆಯಲ್ಲಿ ಕೆದ್ದು ಕೆಲಸ ಮಾಡ್ತಾಯಿದ್ರು, ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಇತ್ತು. ಅವರಿಗೆ ಪುರುಷ ಪ್ರಧಾನ ಸಮಾಜ ಆಗಿತ್ತು. ಪುರುಷ ಪ್ರಧಾನ ಸಮಾಜ ಏನಂದರೆ, ಪುರುಷರು ಕೇಳಿದಂಥ ಯಾವುದೇ ನಿರ್ಣಯ ತಗೊಳ್ಬೇಕಾದ್ರೂ, ಅಭಿಪ್ರಾಯವನ್ನು ತಗೊಳ್ಬೇಕಾದ್ರೂ ಪುರುಷರಿಂದಲೇ ಆಗಬೇಕು, ಮಹಿಳೆಯರನ್ನು ಕೇಳ್ತಾ ಇಲ್ಲ ಇತ್ತು. ಆದರೆ ಹೀಗಾಗಿ ಅಲ್ಲ, ಮಹಿಳೆಯರು ಅಡಿಗೆ ಕೋಣೆಯಲ್ಲಿ ಅಡುಗೆ ಮಾಡುವಲ್ಲಿಂದ ಹಿಡಿದು ಈಗ ಎಂತಾಗಿದ್ದಾರೆ, ಎಲ್ಲ ಕ್ಷೇತ್ರದಲ್ಲಿ ಸಮೇತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಈಗ ಸಂಘ ಸಂಸ್ಥೆಯಲ್ಲಿ ಆಗಲಿ, ಯಾವುದೇ ಒಂದು ಇದರಲ್ಲಿ ಆಗಲಿ ಮುಂದೆ ಬಂದಿದ್ದಾರೆ. ಅಡುಗೆ ಮನೆಯಲ್ಲಿ ಇದ್ದವರು ಇವತ್ತು ಶ್ರೀ ಸಂಘದ ಮುಖಾಂತರ ನಿಜವಾಗಿ ಈ ಸಂಘ ಸಂಸ್ಥೆಗಳಿಗೆ ತುಂಬ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ಅಡುಗೆ ಮನೆಯಲ್ಲಿದ್ದವರು ಇವತ್ತೊಂದು ಸಂಘ ಸಂಸ್ಥೆಯನ್ನು ಮಾಡಿ ಅಲ್ಲಿ ಪ್ರತಿಯೊಂದು ಯಾರಿಗೂ ಸಮೇತ ವಿದ್ಯೆ ಇಲ್ಲದವರು ಸಮೇತ ವೇದಿಕೆಯಲ್ಲಿ ಬಂದು ಸ್ವಾಗತ ಮಾಡ್ತಾರೆ, ಧನ್ಯವಾದ ಮಾಡ್ತಾರೆ. ಅಲ್ಲದೆ ಲೆಕ್ಕಪತ್ರವನ್ನು ಸಮೇತ, ನಮಗೆ ನಮ್ಮ ಮನೆಯ ಲೆಕ್ಕಪತ್ರವನ್ನು ನೋಡಲಿಕ್ಕೆ ಮೊದಲು ಗೊತ್ತಿಲ್ಲ ಇತ್ತು. ಆದರೆ ಈಗ ಎಷ್ಟು ಮಟ್ಟಿಗೆ ಅಂದರೆ ಈ ಸ್ವಸಹಾಯ ಸಂಘಗಳು ಬಂದ ನಂತರ ಎಲ್ಲ ಮಹಿಳೆಯರು ಯಾವುದೇ ಸಮೇತ ವಿದ್ಯೆ ಇಲ್ಲದವರು ಸಮೇತ ಲೆಕ್ಕಪತ್ರವನ್ನು ಸಮೇತ ಎಲ್ಲವನ್ನು ನಿಭಾಯಿಸುವಂಥ ಶಕ್ತಿಯನ್ನು ಎಲ್ಲ ಮಹಿಳೆಯರು ಹೊಂದಿದ್ದಾರೆ. ಇದು ನಾವು ಸಾಧಿಸಿದ ಒಂದು ವಿಶೇಷ. ಇದು ನಾವು ಇಷ್ಟೊಂದು ನಾವು ಈ ವೇದಿಕೆಯಲ್ಲಿ ಬಂದು ಇಷ್ಟೊಂದು ನಾವು ಸಾಧನೆ ಮಾಡಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಒಂದು ಲೆಕ್ಕದಲ್ಲಿ ಸ್ತ್ರೀ ಶಕ್ತಿಗಳು ಸಮೇತ, ಸಂಘ ಸಂಸ್ಥೆಗಳು ಸಮೇತ ಕಾರಣ ಎಂಬುದಕ್ಕೆ ಎರಡು ಮಾತಿಲ್ಲ. ಇದು ಅಲ್ಲದೆ ಇನ್ನೊಂದು ವಿಷಯ ಅಂದರೆ, ಇತ್ತೀಚೆಗೆ ಪಾಶ್ ಆ್ಯಕ್ಟ್ ಅಂತ ಬಂದಿದೆ. ಪಾಶ್ ಆ್ಯಕ್ಟ್ ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್
ಎಟ್ ವರ್ಕ್ ಪ್ಲೇಸ್ ಅಂತ. ಯಾವುದೇ ಕೈಗಾರಿಕೆಯಲ್ಲಿ ಅಥವಾ ಕಂಪನಿಯಲ್ಲಿ ಈಗ ಮೊದಲಿನಾಗೆ ಮನೆಯಲ್ಲಿ ಯಾರು ದುಡಿಯುವುದಿಲ್ಲ, ಎಲ್ಲ ಹೊರಗೋಗಿ ಎಲ್ಲ ದುಡಿಯುವಂಥವರೇ ಇರೋದು ಮಹಿಳೆಯರು. IT ಕಂಪನಿಯಲ್ಲಿ, ಹೊರಗೆ ಕಾರ್ಖಾನೆಗಳಲ್ಲಿ ಕಡಿಯುವಂಥವ್ರು ಎಲ್ಲರೂ ಇದ್ದಾರೆ. ಸೊ ಅವರೆಂತಂದರೆ ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾಯಿದ್ದೆ ವರ್ಕಿಂಗ್ ಪ್ಲೇಸಲ್ಲಿ ಯಾವುದೇ ಒಂದು ಮಹಿಳೆಯರಿಗೆ ಯಾವುದೇ ಲೈಂಗಿಕ ದೌರ್ಜನ್ಯವಾಗಲಿ ಅಥವಾ ಲೈಂಗಿಕ ಶೋಷಣೆ ಆದರೆ ಅವ್ರಿಗೇನು ಮಾಡ್ತಾರೆ ಅಂದರೆ ಅಲ್ಲಿ ಪಾಶ್ ಆ್ಯಕ್ಟ್ ಅಂತ ಹೇಳ್ಕೊಂಡು ಅವರಿಗೆ ಯಾವುದೇ ಲೈಂಗಿಕ ಶೋಷಣೆ ಅಥವಾ ಲೈಂಗಿಕ ದೌರ್ಜನ್ಯಗಳಾದರೆ ಅವರೇನು ಅಂತ ಮಾಡೋದು, ಅದೊಂದು ಕಮಿಟಿ ಅಂತ ಉಂಟು. ಪಾಶ್ ಆ್ಯಕ್ಟ್ ಅಂದರೆ ಒಂದು ಕಮಿಟಿ, ಇಂಟರ್ನಲ್ ಕಮಿಟಿ ಅಂತ. ಅದರಲ್ಲಿ ಎಂತ ಮಾಡ್ತಾರೆ ಅಂದರೆ ಒಂದು ಇಂಟರ್ನಲ್ ಕಮಿಟಿ ಮಾಡ್ತೇವೆ ಸರ್. ಅಲ್ಲಿ ಯಾವುದೇ ಒಂದು ನಮಗೆ ಪ್ರಕರಣಗಳು, ಯಾವುದೇ ಒಂದು ಲೈಂಗಿಕ ದೌರ್ಜನ್ಯಗಳು ಅಥವಾ ಯಾವುದೇ ಒಂದು ಇದಾಗಿದ್ದರೆ ಅದನ್ನೆಂತ ಮಾಡೋದು, 3 ತಿಂಗಳ ಒಳಗೆ ದೂರನ್ನು ನಾವು ದಾಖಲೆ ಮಾಡಬೇಕು. ಎಲ್ಲಿ ಯಾವುದೇ ಒಂದು ವರ್ಕ್ ಪ್ಲೇಸಲ್ಲಿ ಅಥವಾ ಕೆಲಸ ಮಾಡುವ ಕಾರ್ಖಾನೆಯಲ್ಲಿ ಎಲ್ಲಿ ಕೆಲಸ ಮಾಡಲಿ, ನಮಗೆ ಯಾವುದೇ ಒಂದು ಲೈಂಗಿಕ ದೌರ್ಜನ್ಯ ಆದರೂ ನಡೆದರೂ ಅಲ್ಲಿ ಇದ್ದರೆ, ಪ್ರಕರಣ ನಡೆದರೆ ಅದು 3 ತಿಂಗಳ ಒಳಗಾಗಿ ನಾವೆಂಥವನ್ನು ದೂರನ್ನು ದಾಖಲೆ ಮಾಡಬೇಕಾಗ್ತದೆ, ಇಂಟರ್ನಲ್ ಕಮಿಟಿ. ಇನ್ನೊಂದು ವಿಷಯ ಅಂದರೆ, ನಾವು ಯಾವ ಕಾರ್ಖಾನೆಗಳಲ್ಲಿ ಎಲ್ಲಿ ಕೆಲಸ ಮಾಡ್ತಾಯಿದ್ದೇವೋ ಅಲ್ಲಿ ನಮಗೆ ಸುರಕ್ಷಿತವಾದ ವಾತಾವರಣ ನಮಗೆ ಬೇಕಾಗ್ತದೆ. ಶುದ್ಧವಾದ ಗಾಳಿಯನ್ನು ಒದಗಿಸುವುದು, ಶುದ್ಧ ನೀರನ್ನು ಕೊಡುವುದು, ಶುದ್ಧವಾದ ಪರಿಸರವನ್ನು, ಉತ್ತಮವಾದ ಆಹಾರವನ್ನು, ಪೌಷ್ಟಿಕ ಆಹಾರವನ್ನು ನೀಡುವುದೆಲ್ಲ ಅಲ್ಲಿ ಕೆಲಸ ಯಾರು ಮಾಡಿಸ್ತಾರೆ ಅದರ ಮಾಲೀಕರ ಕರ್ತವ್ಯ. ಅಂಥ ರೀತಿಯ ಪರಿಸರ ನಮಗೆ ಇಲ್ಲ ಅಂತ ಹೇಳಿದರೆ ಆ ಪ್ರಕರಣ ಏನು ಮಾಡ್ತಾರೆ ಅಂದರೆ ನಾವು ಅವರ ವಿರುದ್ಧ ದೂರನ್ನು ದಾಖಲು ಮಾಡ್ಬೋದು. ಇದು ಇತ್ತೀಚೆಗೆ ಬಂದ ಪಾಶ್ ಆ್ಯಕ್ಟ್ ಅಂತ. ಇನ್ನೊಂದಂದರೆ ಪೋಕ್ಸೋ ಅಂತೇಳಿ, ಪಾಶ್ ಆ್ಯಕ್ಟ್ ಬಂದದ್ದು 2013ರಲ್ಲಿ. ಇದು ಇನ್ನೊಂದು ಇದನ್ನು ಕಾಯ್ದೆ ಅಂದರೆ ಪೋಕ್ಸೋ ಕಾಯ್ದೆ. ಪೋಕ್ಸೋ ಅಂದರೆ ಮಕ್ಕಳ ಮೇಲೆ ಆಗುವ ಲೈಂಗಿಕ ದೌರ್ಜನ್ಯಗಳು. ಮಕ್ಕಳ ಮೇಲೆ ಯಾವುದೇ ಲೈಂಗಿಕ ದೌರ್ಜನ್ಯ ಆದರೆ ಏನು ಮಾಡ್ತಾರೆ, JJB ಅಂತ ಹೇಳಿ ಒಂದು ಇದುಂಟು ನ್ಯಾಯಾಲಯ. ಸೊ ಅಲ್ಲಿ ಎಂತ ಮಾಡ್ತಾರೆ, ಮಕ್ಕಳ ಮೇಲೆ ದೌರ್ಜನ್ಯ ಆದರೆ ಅಲ್ಲಿ ಕರ್ಕೊಂಡೋಗಿ ಅದನ್ನು ಇದು ಮಾಡ್ತಾ ಇರ್ತಾರೆ. ಸೊ ಇಷ್ಟಲ್ಲದೆ ಇನ್ನು ನಮಗೆ ಇಂದಿನ ಕಾಲದಲ್ಲಿ ಮಹಿಳೆಯರನ್ನು ಇದು ಮಾಡುವ ರೀತಿಯಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಸಹ ಇತ್ತು. ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಯಾಕೆ ಬಂತು ಅಂತ ಹೇಳಿದ್ರೆ, ಬಾಲ್ಯ ವಿವಾಹ ಮಾಡಿದರೆ ಗಂಡು ಮಕ್ಕಳಿಗೆ ಏನೊಂದು ಸಮಸ್ಯೆ ಅಲ್ಲ, ಆದರೆ ಹೆಣ್ಣು ಮಕ್ಕಳಿಗೆ ಚಿಕ್ಕ ಪ್ರಾಯದಲ್ಲಿ ಮದುವೆ ಮಾಡಿಕೊಟ್ರೆ ಏನಾಗಿರ್ತದೆ ಅಂದರೆ, ಮಗು ಚಿಕ್ಕದಾಗಿದ್ದರೂ ಸಮೇತ ಮಕ್ಕಳು 18 ವರ್ಷದ ಒಳಗಿನ ಮಕ್ಕಳನ್ನು ಮದುವೆ ಮಾಡಿಕೊಟ್ರೆ ಮಕ್ಕಳು ಮಾನಸಿಕವಾಗಿಯೂ ಏನಂದರೆ ದೈಹಿಕವಾಗಿಯೂ ಬೆಳವಣಿಗೆ ಇರುವುದಿಲ್ಲ. ಇನ್ನು ಅಂಥ ಸಮಯದಲ್ಲಿ ಆ ಮಗು ಎಲ್ಲಿಯಾದರೂ ಒಂದು ಪಕ್ಷ ಗರ್ಭಿಣಿಯಾಗಿದ್ದರೆ ಮಗುವಿನ ಗರ್ಭಕೋಶ ಅಷ್ಟೊಂದು ಬೆಳವಣಿಗೆ ಇಲ್ಲದ ಕಾರಣ ಗರ್ಭಪಾತವಾದರೆ ಒಂದು ಮಗುವಿಗೆ ಸಮಸ್ಯೆ ಉಂಟು, ಇಲ್ಲಾದರೆ ತಾಯಿಗೆ ಸಮಸ್ಯೆ ಉಂಟು. ಒಂದು ಕೆಲವೊಮ್ಮೆ ತಾಯಿಗೆ ಮತ್ತು ಮಗುವಿಗೆ ಎರಡೂ ಸಮಸ್ಯೆ ಉಂಟು. ಇದನ್ನು ತಡೆಗಟ್ಟುವ ಇದರಲ್ಲಿ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡಿದೆ ಅಂದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಮಾಡಿದ್ದಾರೆ. ಯಾವುದೇ ಹೆಣ್ಣು ಮಗುವಿಗೆ ಮದುವೆ ಆಗಬೇಕಾದ್ರೆ 18 ವರ್ಷ ಆಗಿರಬೇಕು, ಗಂಡು ಮಗಳಿಗಾದರೆ 21 ವರ್ಷ ವಯಸ್ಸಾಗಿರಬೇಕು. ಇದೇ ಜೊತೆಯಾಗಿ ಇನ್ನೊಂದು ವಿಷಯ ಅಂದರೆ ಹೆಣ್ಣು ಭ್ರೂಣ ಹತ್ಯೆ ಅಂತ ಮಾಡ್ತಾಯಿದ್ರು. ಅದು ಈಗ ಮಾತ್ರ ಇಲ್ಲ. ಹೆಣ್ಣು ಭ್ರೂಣ ಹತ್ಯೆ ಯಾಕಂದರೆ ಮೊದಲೆಲ್ಲ ಮಗು ಹೆಣ್ಣ ಗಂಡ ಅಂತ ಹೇಳಿಕೊಂಡು ನಾವು ಪತ್ತೆ ಮಾಡಲಿಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇದ್ದೆವು. ಹೆಣ್ಣು ಮಗು ಆದರೆ ತೆಗಿಸ್ತಾ ಇದ್ದೆವು. ನಮಗೆ ಆ ಟೈಮ್ನಲ್ಲಿ ಗಂಡು ಮಕ್ಕಳು ಮಾತ್ರ. ಆದರೆ ಸರಾಸರಿಯಲ್ಲಿ ಹೆಣ್ಣು ಮಕ್ಕಳನ್ನು ಹೀಗೆ ನಾವು ಲಿಂಗ ಭ್ರೂಣ ಹತ್ಯೆಯನ್ನು ಪತ್ತೆ ಮಾಡಿ ಹೆಣ್ಣು ಭ್ರೂಣವನ್ನು ನಾವು ಹತ್ಯೆ ಮಾಡಲಿಕ್ಕೆ ಹೊರಟ್ಲೆ ಏನಾಗಿರುತ್ತೆ ಅಂದರೆ, ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಸರಾಸರಿಯಲ್ಲಿ ಏನಾಗ್ತದೆ ವ್ಯತ್ಯಾಸ ಬಂದ ಕಾರಣ ಮತ್ತೆ ಆ ಸಮಯದಲ್ಲಿ ಮದುವೆ ಆಗಲಿಕ್ಕೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಇದಾಗ್ತಾಯಿತ್ತು. ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆದ ಕಾರಣ ತುಂಬ ಕಷ್ಟ ಆಗ್ತಿತ್ತು. ಅದನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡಿದ್ದಾರೆ ಅಂದರೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜೊತೆಯಾಗಿ ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ಕಾಯ್ದೆ ಎಂಬ ಒಂದು ಕಾಯ್ದೆಯನ್ನು ಸಮೇತ ಜಾರಿಗೆ ತಂದಿದ್ದಾರೆ. ಇದರ ಜೊತೆಯಾಗಿ ಇನ್ನೊಂದು ವಿಷಯ ಅಂದರೆ ವರದಕ್ಷಿಣೆ ನಿಷೇಧ ಕಾಯ್ದೆ. ವರದಕ್ಷಿಣೆ ತಗೊಳ್ಳುವುದು ಸಹ ತಪ್ಪು, ಅಪರಾಧ, ವರದಕ್ಷಿಣೆ ಕೊಡುವುದು ಸಹ ಅಪರಾಧ. ಯಾವುದು ಈ 3 ಇದರಲ್ಲಿ ಸಮೇತ ಹೆಣ್ಣು ಭ್ರೂಣ ಹತ್ಯೆ ಆಗಲಿ, ಬಾಲ್ಯ ವಿವಾಹ ಆಗಲಿ, ವರದಕ್ಷಿಣೆ ತಗೊಳ್ಳೋದು ಅಥವಾ ಕೊಡುವುದರಲ್ಲಿ ಈ 3 ಕಾಯ್ದೆಯಲ್ಲಿ ಸಮೇತ ಯಾರೆಲ್ಲ ತಂದೆ ತಾಯಿಯವರು ಯಾರೆಲ್ಲ ಭಾಗಿಯಾಗುತ್ತಾರೆ, ತಂದೆ ತಾಯಿಯವರಾಗುತ್ತಾ ಈಗ ಆಸ್ಪತ್ರೆ ಭ್ರೂಣ ಹತ್ಯೆಯಲ್ಲಿ ಆದರೆ ಸರ್ಕಾರಿಯಲ್ಲಿ ಇದು ಆಸ್ಪತ್ರೆ ವೈದ್ಯರುಗಳು ಇದು ಕಾರಣ ಆಗ್ತಾರೆ, ದಾದಿಯರಾಗ್ತಾರೆ. ಈವನ್ ಯಾರು ಅಂದರೆ ನಮಗೆ ವಿಷಯ ಗೊತ್ತಿದ್ರೂ ಸಮೇತ ಒಂದು ಭ್ರೂಣ ಹತ್ಯೆ ಆಗ್ತಾ ಉಂಟಾ ಅಥವಾ ಒಂದು ಬಾಲ್ಯ ವಿವಾಹ ಆಗ್ತಾ ಉಂಟಾ, ಯಾವುದೇ ಒಂದು ವಿಷಯ ನಡೆದ್ರೆ ನಮಗೆ ಗೊತ್ತಾದ ಪಕ್ಷದಲ್ಲಿ ನಾವೆಂತ ಮಾಡಬೇಕಂದ್ರೆ, ನಾವು ಸಂಬಂಧಪಟ್ಟ ಇಲಾಖೆಗೆ
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಂಟು, 112 ಉಂಟು. ಎಲ್ಲರಿಗೆ ಸಂಬಂಧಪಟ್ಟ ಇಲಾಖೆಗೆ ನಾವೆಂತ ಮಾಡಬೇಕು, ನಾವು ಅದನ್ನು ತಿಳಿಸಬೇಕಾಗ್ತದೆ. ತಿಳಿಸದೇ ಇರುವುದು ಕೂಡ ನಾವು ಮಾಡುವಂಥ ದೊಡ್ಡ ಒಂದು ಅಪರಾಧ. ಯಾಕಂದರೆ ನಮಗೆ ಗೊತ್ತುಂಟು, ಕಾನೂನು ಕಾಯ್ದೆ ಎಲ್ಲ ಉಂಟು ಅಂತ ಹೇಳಿದ ವಿಷಯದ ಬಗ್ಗೆ ನಮಗೆ ಗೊತ್ತುಂಟು. ಅರಿವಿದ್ದ ಕಾರಣ ನಾವು ಆ ವಿಷಯದ ಬಗ್ಗೆ ಅರಿವಿದ್ದ ಕಾರಣ ಏನು ಮಾಡಬೇಕಂದ್ರೆ, ನಮಗೆ ಗೊತ್ತಾದ ತಕ್ಷಣವೇ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ತಿಳಿಸಬೇಕಾಗ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತಾಲೂಕ್ ಪಂಚಾಯತ್ ಪುತ್ತೂರು, ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪುತ್ತೂರು ತಾಲೂಕು, ಶಿಶು ಅಭಿವೃದ್ಧಿ ಯೋಜನೆ ಪುತ್ತೂರು, ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಸಂಘ ರಿಜಿಸ್ಟರ್ ಪುತ್ತೂರು, ಸ್ತ್ರೀಶಕ್ತಿ ಬ್ಲಾಕ್ ಸೊಸೈಟಿ ಪುತ್ತೂರು ಇವರ ಸಹಯೋಗದೊಂದಿಗೆ ಇಂದು ನಾವು ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಒಂದು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಬಹಳ ಸಂತೋಷ ಆಗ್ತಾ ಉಂಟು. ಈ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಆಗಲಿ ಅಥವಾ ಇತರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗಲಿ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡಿರುವವರು ಅಂಗನವಾಡಿ ಕಾರ್ಯಕರ್ತರು. ಯಾಕೆಂದರೆ ನಾವೊಂದು ಮನೆಯಲ್ಲಿ ಒಂದು ಚಿಕ್ಕ ಮಕ್ಕಳನ್ನು ಒಂದು ಅರ್ಧ ಗಂಟೆ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಇಡೀ ದಿವಸ ಎಲ್ಲ ಮಕ್ಕಳನ್ನು ನಿಭಾಯಿಸ್ತಾ ಅವರಿಗೆ ಪ್ರಾಥಮಿಕ ಹಂತದ ಒಂದು ಶಿಷ್ಟಾಚಾರ ಇರ್ಬೋದು, ಜೀವನದ ವ್ಯವಸ್ಥೆ ಇರ್ಬೋದು, ಅದು ಪ್ರಾಥಮಿಕ ವ್ಯವಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಒಂದು ಬುನಾದಿ ಫೌಂಡೇಶನ್ ಗಟ್ಟಿ ಇದ್ದರೆ ನಾವು ಎಷ್ಟು ಅಂತರದ ನಾವು ಬಿಲ್ಡಿಂಗನ್ನು ಕಟ್ಬೋದು. ಫೌಂಡೇಶನ್ ವೀಕ್ ಆದರೆ ನಾವು ಬಿಲ್ಡಿಂಗ್ ಕಟ್ಟಲಿಕ್ಕೇ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ತಾವು ಒಂದು ಫೌಂಡೇಶನ್ ಅಂತ ಒಂದು ಗಟ್ಟಿಯಾದ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ನಾವು ವಿಶೇಷವಾಗಿ ಗುರುತಿಸಬೇಕಾದ್ರೆ ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆ, ಯಾಕೆಂದರೆ ನಾವು 50% ರಿಸರ್ವೇಷನ್ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಗೆ ತಿದ್ದುಪಡಿ ತಂದು 2010ರಲ್ಲಿ ಒಂದು ಮುಖ್ಯ ಬುನಾದಿಗೆ ಮಹಿಳೆಯರನ್ನು ತರುವಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಸುಮಾರು 20 ರಾಜ್ಯದಲ್ಲಿ ಸಹ ಇದನ್ನು ಅನುಷ್ಠಾನಗೊಳಿಸ್ತಿರುವುದು ತುಂಬ ಸಂತೋಷದ ವಿಷಯ. ನಾವು ಪಂಚಾಯತ್ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಅದು ಸಹ ಫಸ್ಟ್ ಬುನಾದಿ ಗ್ರಾಮ ಪಂಚಾಯತು. ಅದರಲ್ಲಿ ಸಹ ಒಂದು 50% ಮಹಿಳೆಯರು ಬರುವುದು ಅವರು ಆಡಳಿತ ವ್ಯವಸ್ಥೆಯಲ್ಲಿ ಜವಾಬ್ದಾರಿಯಲ್ಲಿ ತಗೊಂಡಿರುವಂಥದ್ದು ತಮಗೆಲ್ಲ ಗೊತ್ತು. ಅದೇ ಥರ ತಮ್ಮ ಒಂದು ಗ್ರಾಮದಲ್ಲಿ ಆ ಒಂದು ವ್ಯವಸ್ಥೆ ಸಹ ರಾಜ್ಯ ಸರ್ಕಾರದ ಒಂದು ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸ್ತಿರುವುದು ಅಥವಾ ಕೇಂದ್ರ ಸರ್ಕಾರದ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸ್ತಿರುವುದು ಬಹಳ ಸಂತೋಷದ ವಿಷಯ. ಆ ನಿಟ್ಟಿನಲ್ಲಿ ನಮ್ಮ ವಿಧಾನಸಭೆಯಲ್ಲಿ ಅದು ತುಂಬ ಬೇಸರ ಆಗ್ತಾ ಉಂಟು. ಯಾಕೆಂದರೆ ಕರ್ನಾಟಕದಲ್ಲಿ ಇರ್ಬೋದು, ಸುಮಾರು 1956ರಲ್ಲಿ 13 ಜನ ಆಯ್ಕೆಯಾಗಿದ್ದರು ಮಹಿಳೆಯರು. ಮತ್ತೆ 62ರಲ್ಲಿ ಚುನಾವಣೆ ಆಗುವಾಗ 18 ಜನ. ಆದರೆ ಸದ್ಯ ನಾವು ಈಗಿನ ಚುನಾವಣೆಯಲ್ಲಿ 2018 ಇರ್ಬೋದು, 2022 ಇರ್ಬೋದು, ಕೇವಲ 10 ಮಂದಿ ಮಹಿಳೆಯರು ಆಯ್ಕೆಯಾಗಿರುವಂಥದ್ದು. ಅಂದರೆ ನಾವು ವ್ಯವಸ್ಥಿತವಾಗಿ ಎಷ್ಟು ತಾಂತ್ರಿಕವಾಗಿ ಅಥವಾ ಎಜುಕೇಷನಲ್ಲಿ ಇರ್ಬೋದು ಎಷ್ಟೇ ಮುಂದೆ ಬಂದರೂ ಸಹ ಈ ವ್ಯವಸ್ಥೆಗೆ ಮುಂದೆ ಬರಬೇಕಂತ ನಮ್ಮ ಅಪೇಕ್ಷೆ. ಯಾಕೆಂದರೆ ಅದು ಸಹ 50% ಇಲ್ಲಿ ಸಹ ಬಂದರೆ ಮತ್ತು ಉದ್ಯೋಗದಲ್ಲಿ 33% ಆಲ್ರೆಡಿ ನಮ್ಮ ಕರ್ನಾಟಕದ ರಿಸರ್ವೇಷನ್ ಕೊಟ್ಟಿದ್ದಾರೆ. 33% ಮಾತ್ರ 100ರಲ್ಲಿ ಬರಬೇಕಂತೇನಿಲ್ಲ. ಅವರ ಒಂದು ಸಾಮರ್ಥ್ಯದಲ್ಲಿ 50-70% ಅವರು ರ್ಯಾಂಕಿಂಗ್ ತೆಕ್ಕೊಂಡ್ರೆ ಮತ್ತು ರಿಸರ್ವೇಷನಲ್ಲಿ 30% ಹೇಗೂ ಇರುತ್ತೆ. ರ್ಯಾಂಕಿಂಗ್ ತೆಕ್ಕೊಂಡ್ರೆ ಎಲ್ಲ ಹುದ್ದೆಗಳನ್ನು ಪಡಲಿಕ್ಕೂ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಅವಕಾಶವನ್ನು ತಾವು ಬಳಸಿಕೊಂಡ್ರೆ, ಅವಕಾಶ ಇಲ್ಲ ಅಂತ ನಾವು ಮನೆಯಲ್ಲಿ ಕೂತ್ರೆ ಜೀವನ ಪರ್ಯಂತ ತಾವು ಮನೆಯಲ್ಲೇ ಇರಬೇಕಾಗತ್ತೆ. ನಾನೊಂದು ಉದಾಹರಣೆ ನೆನಪಿಸ್ಕೊಳ್ಬೇಕು. ನಾನು ಕಳೆದ 2 ತಿಂಗಳ ಹಿಂದೆ ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದೆ. ನಾನು ಮತ್ತು ನಮ್ಮ NRLM ಗ್ರೂಪಿನವರು. ಒಂದು ಮಹಿಳೆ ಮನಸ್ಸು ಮಾಡಿದೆ, ಈಗ ಶ್ರೀಶಕ್ತಿ ಸಂಘ ಇದೆ, ಎಲ್ಲ ಇದೆ, NRLM ನಮ್ಮ ಇದೆ, ಗ್ರೂಪ್ ಇದೆ, ಎಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟದ್ದು. ಅವರು ಒಂದು 2 ಲಕ್ಷ ಬಂಡವಾಳವನ್ನು ಪಡೆದುಕೊಂಡು ಒಂದು ಹೆಣ್ಣು ಮಹಿಳೆ ಕೇವಲ 1 ಎಕರೆಯಲ್ಲಿ ತಾವೆಲ್ಲ ಊಹೆ ಮಾಡಲಿಕ್ಕಿಲ್ಲ ಅಷ್ಟು. ನಾನು ಸಹ ಅದನ್ನು ನಂಬಿರಲಿಲ್ಲ. ಆ ನಿಟ್ಟಿನಲ್ಲಿ ನಾನು ಆ ಒಂದು ಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿ 1 ಎಕರೆ ಜಾಗದಲ್ಲಿ ಆ ಮಹಿಳೆ ಬರೋಬ್ಬರಿ 1.5 ಕೋಟಿ ಅವರು ಅರ್ನ್ ಮಾಡ್ತಾ ಇದ್ದಾರೆ. ಒಂದು 4-5 ಜನರ ಮಹಿಳೆಯರನ್ನು ಇಟ್ಕೊಂಡು 2 ಲಕ್ಷ ಬಂಡವಾಳ ಹಾಕ್ಕೊಂಡು ತಮ್ಮ ಸ್ವಂತ ಜಮೀನಲ್ಲಿ 1 ಎಕರೆ, ನಾವು ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ.
ಮತ್ತು ಇಲ್ಲಿ ನಾವು ನೋಡಿದ್ದೇವೆ 25 ಎಕರೆ 100 ಎಕರೆ ಇದ್ದವರು ಸಹ ಅವರು ಅರ್ನ್ ಮಾಡೋದು ಉಳಿತಾಯ ಮಾಡೋದು ಬಹಳ ಕಷ್ಟ. ಎಲ್ಲರೂ ಸೊಸೈಟಿಯಲ್ಲಿ ಲೋನಲ್ಲೇ ಇರ್ತಾರೆ. ಆ ಮಹಿಳೆ ನಂಬಿದರೆ ನಾವು ಡೀಟೇಲ್ಸ್ ಆಗಿ ನಾವು ಆ ಮಹಿಳೆಯನ್ನು ಇಲ್ಲಿಗೆ ಪುತ್ತೂರಿಗೆ ಬಂದು ಅದರಲ್ಲಿ ಯಾರು ಆ ಥರ ನಮಗೆ ಸಾಧನೆ ಮಾಡಬೇಕು ಅಂತ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಸ್ವಲ್ಪ ಅವರ ಮುಖಾಂತರ ಯಾವ ಥರ ಮಾಡಿದಿರಿ ತಾವು, ಅದನ್ನು ನಾನು ನಂಬಿರಲಿಲ್ಲ. ನಿಜ ಸತ್ಯ. ಅದಕ್ಕೆ 1.5 ಅಂತ ನಾನು ಅಂದಾಜಿಗೆ ಹೇಳಿದ್ದು. ಆ ಥರ ಅವರು ಹೋಗಿರೋದು SSLC ಮಾತ್ರ, ಅವರೇನು ಡಿಗ್ರಿ ಅಥವಾ ಬೇರೆ BE ಏನೂ ಮಾಡಿಲ್ಲ. ಆ ಮಹಿಳೆ ಅಷ್ಟು ಅರ್ನ್ ಮಾಡಬೇಕಾದ್ರೆ ಅದು ನಾನು ನೋಡಲಿಕ್ಕೆ ಸಾಮಾನ್ಯ ಅಂತ ಅನ್ನಿಸ್ತದೆ. ಆದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು ಜಗತ್ತಿನಲ್ಲಿ ಯಾವುದಿಲ್ಲ. ಆ ನಿಟ್ಟಿನಲ್ಲಿ ಆ ಮಹಿಳೆಗೇ ಒಂದು ಉದಾಹರಣೆ ಮತ್ತು ನಾನು ಕಣ್ಣಾರೆ ಕಂಡಿರುವಂಥದ್ದನ್ನೇ ತಮಗೆ ಹೇಳ್ತಾ ಇದ್ದೇನೆ. ನಾನು ಹೇಳುವಾಗ ನಿಮಗೆ ಅದು ಸುಮ್ಮನೆ ಅಂತ ಹೇಳ್ಬೋದು. ಅದನ್ನು ನೋಡಿ ಆ ಒಂದು ಸತ್ಯ ಘಟನೆಯನ್ನು ನಾನು ಕಣ್ಣಾರೆ ಕಂಡು ನನಗೆ ಆಶ್ಚರ್ಯ ಆಗಿದೆ. ತಾವು ಪುತ್ತೂರಿಗೆ ಬರಬೇಕಂತ ಅವ್ರಿಗೆ ಹೇಳ್ತೇನೆ. ಖಂಡಿತ ಬರ್ತೇನೆ ಅಂತ ಸಹ ಹೇಳಿದ್ದಾರೆ. ಬಹಳ ವರ್ಷದಿಂದ ಪ್ರಾರಂಭ ಮಾಡಿ ಅವರು ಅರ್ನ್ ಮಾಡಿಲ್ಲ. ಕೇವಲ 3-4 ವರ್ಷದಲ್ಲಿ ಅಂದರೆ ವ್ಯವಸ್ಥಿತವಾಗಿ ಮಾತ್ರ ಅದನ್ನು ಸದುದ್ದೇಶಕ್ಕೆ ಮಾಡಿದ್ದಾರೆ. ನಾವು ಏನಾಗ್ತದೆ ಅಂದರೆ, ನಾವು ರೈತರ ಆತ್ಮಹತ್ಯೆ ಎಲ್ಲ ನೋಡಿರ್ಬೋದು, ಸಾಕಷ್ಟು ಹಿಂದೆ ನಾವು ನೋಡಿದ್ದೇವೆ. ಬೇಕಾದಷ್ಟು ಲೋನ್ ತಗೊಳ್ತೇವೆ, ಆದರೆ ಯಾವ ಉದ್ದೇಶಕ್ಕೆ ಬ್ಯಾಂಕ್ ಅವರು ಕೊಡ್ತಾರ ಆ ಉದ್ದೇಶಕ್ಕೆ ಬಳಸ್ಕೊಳ್ಳಲ್ಲ. ಮದುವೆ ಮಾಡೋದು ಮತ್ತು ದೊಡ್ಡ ಆಡಂಬರ ಮಾಡೋದು, ಅದಕ್ಕೆ ಖರ್ಚು ಮಾಡಿ ಇಲ್ಲಿ ಅವರು ಏನಕ್ಕೆ ಕೊಟ್ಟಿದ್ದಾರೆ ಆ ಉದ್ದೇಶ, ಕೃಷಿ ಮಾಡಲಿಕ್ಕೆ ಬಂಡವಾಳ, ಅದು ಆ ಉದ್ದೇಶದಿಂದ ಅದು ಸಮಸ್ಯೆ ಬಂದಿದೆ ಹೊರತು ನಿಜವಾಗಿ ಯಾವ ಉದ್ದೇಶಕ್ಕೆ ಪಡ್ಕೊಂಡಿದ್ದಾರ ಆ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಯಾವುದೇ ಸಮಸ್ಯೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಬಹಳಷ್ಟು ಮಹಿಳೆಯರಿಗೆ ನಮ್ಮ ಸಂವಿಧಾನದಲ್ಲಿ ಒಂದು 50% ರಿಸರ್ವೇಷನ್ ಸಮಾನತೆ ಕೊಡಬೇಕಂತ ಎಲ್ಲ ಕಡೆ ಇದೆ. ಆದರೆ ಅನುಷ್ಠಾನಗೊಳಿಸೋದು ಸ್ವಲ್ಪ ಕಷ್ಟ ಆಗಿದೆ. ವ್ಯವಸ್ಥೆ ಸಹ ಅದೇ ಥರ ಇದೆ. ಮತ್ತು ಬೇರೆ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿಯೂ ಅಷ್ಟೇ ಮಹಿಳೆಯರು ನಾವು ಬಹಳಷ್ಟು ಅವಕಾಶವನ್ನು ಕೊಡ್ತೇವೆ. ಉದ್ಯೋಗದಲ್ಲಿ ಸಹ ಅಷ್ಟೇ. ಈಗ ಒಬ್ಬ ಮಹಿಳೆಯರು ಯಾವ ಥರ ಸಮಾಜದಲ್ಲಿ ಬದುಕುವುದಂದರೆ, ಈಗ ಪಂಚ ಗ್ಯಾರಂಟಿ ಯೋಜನೆಯೇ ಒಂದು ಸಾಕ್ಷಿ. ಬೇರೆ ರಾಜ್ಯಕ್ಕೆ ಹೋಗುವಾಗ ನನಗೆ ಅನಿಸ್ತಿದೆ, ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಒಂದು ಸಾಂಗ್ ಕೇಳಿದ್ದೇವೆ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಈಗ ಮಹಿಳೆಯರು ಹೇಳ್ಬೋದು ಹುಟ್ಟಿದರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ. ಯಾಕೆಂದರೆ ಪಂಚ ಗ್ಯಾರಂಟಿ ಯೋಜನೆ ಅಷ್ಟೊಂದು ಯಶಸ್ವಿಯಾಗಿದೆ. ಯಾಕೆಂದರೆ ಶ್ರೀಶಕ್ತಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಎಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟದ್ದು. ಆ ನಿಟ್ಟಿನಲ್ಲಿ ನಮ್ಮ ಇವತ್ತು ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಅವರು ನಮ್ಮ ವ್ಯವಸ್ಥೆಯಲ್ಲೇ ಇದ್ದ ಕಾರಣ. ಯಾಕೆಂದರೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಿಂದ ಬರೆದು ಎಲ್ಲ ತರಬೇತಿಯಲ್ಲಿ ನಮ್ಮ SID ತರಬೇತುದಾರರಾಗಿ ಯಶಸ್ವಿಯಾಗಿದ್ದಾರೆ. ಯಾಕೆಂದರೆ ಯಾವ ಥರ ಅವರೇನು ನಾನು ಅಧ್ಯಕ್ಷ ಅಂತ ಅವರ ಮೇಲೆ ಕೂತು ಯಾವತ್ತೂ ಒಂದು ಅಧಿಕಾರಿಗಳೊಟ್ಟಿಗೆ ಏನೋ ಒಂದು ಆಡಳಿತ ಮಾಡಿಲ್ಲ. ಅವರು ಎಲ್ಲರನ್ನು ವಿಶ್ವಾಸದಲ್ಲಿ ತೆಕ್ಕೊಂಡು ಎಲ್ಲಿ ಸಮಸ್ಯೆ ಇದೆ ಅಲ್ಲಿಯೇ ನೇರವಾಗಿ ಅಧಿಕಾರಿಯಲ್ಲಿ ನಿಷ್ಠುರವಾಗಿ ಅವರು ಪದೇ ಪದೇ ಒಂದು ತಿಂಗಳಲ್ಲಿ ಬೇರೆ ಬೇರೆ ಒಂದು ಸಭೆಗಳನ್ನು ನಡೆಸಿ ಯಶಸ್ವಿಯಾಗಿದ್ದಾರೆ. ಆ ನಿಟ್ಟಿನಲ್ಲಿ ಪುತ್ತೂರು ತಾಲೂಕಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಲಿಕ್ಕೆ ಬಹಳ ನಮ್ಮ ತಂಡ, ನಮ್ಮ ಪಂಚ ಗ್ಯಾರಂಟಿ ಯೋಜನೆ ಸದಸ್ಯರ ತಂಡ ಅಧ್ಯಕ್ಷರ ನೇತೃತ್ವದಲ್ಲಿ ಯಶಸ್ವಿಯಾಗಿದೆ. ಹಾಗೆಯೇ ನಾವು ಒಂದು ಮನೆಯಲ್ಲಿ ನೋಡ್ತಾ ಇದ್ದೇವೆ, ಮನೆ ಯಜಮಾನರು ಗಂಡಸೇ ಇರ್ತಾರೆ ಸಾಮಾನ್ಯವಾಗಿ. ಆದರೆ ಅವರು ಸ್ವಲ್ಪ ಮಹಿಳೆಯರು ಹೇಗಿರ್ತಾರೆ ಅಂದರೆ ಅದನ್ನು ನೋಡಿಬಿಟ್ಟು ಸ್ವಲ್ಪ ಸೈಲೆಂಟಾಗಿ ಇರ್ತಾರೆ. ಆದರೆ ನಮ್ಮ CDP ಅವ್ರನ್ನ ನೋಡುವಾಗ ಗೊತ್ತಾಗ್ಬೋದು ನಿಮಗೆ, ಇಷ್ಟು ದೊಡ್ಡ ತಂಡವನ್ನು ಕಟ್ಟಿಕೊಂಡು ಅವರ ಒಂದು ಸ್ವಭಾವ ನೋಡುವಾಗ ಎಷ್ಟು ಅವರು ಸಮಾಧಾನದಲ್ಲಿ ತಮ್ಮನ್ನು ಅವರು ಅರ್ಥ ಮಾಡಿಕೊಂಡು ನಡೆಸ್ತಾ ಇದ್ದಾರೆ ಅಂತ. ಅವರ ಒಂದು ಸ್ವಭಾವ ಎಷ್ಟು ಸೈಲೆಂಟಾಗಿ ಇದ್ದಾರೆ. ಆದರೂ ಸಹ ಕಾರ್ಯದಲ್ಲಿ ಮಾತಾಡಿಕೊಂಡು ಎಲ್ಲರೊಟ್ಟಿಗೆ, ನಮ್ಮೊಟ್ಟಿಗೆ, ಅಧಿಕಾರಿಗಳೊಟ್ಟಿಗೆ, ನಮ್ಮ ಜನಪ್ರತಿನಿಧಿಗಳೊಟ್ಟಿಗೆ ಮಾತಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಪುತ್ತೂರಲ್ಲಿ ಯಶಸ್ವಿ ಅನುಷ್ಠಾನಗೊಳಿಸ್ತಾ ಇರುವ ನಮ್ಮ ಹರೀಶ್ ಅವರಿಗೂ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಇವತ್ತು ನಮಗೆ ರಾಜೇಶ್ವರಿ ಮೇಡಮ್ ಅವರು ಮಹಿಳೆಯರ ದೌರ್ಜನ್ಯ, ಮಹಿಳೆಯರ ಹಕ್ಕುಗಳು, ಮಹಿಳೆಯರ ಏನು ಸೌಲಭ್ಯಗಳಿದೆ ಅದರ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ವರ್ಷ ವಿಶೇಷವಾಗಿ ನಮ್ಮ ವಿಶ್ವ ಮಹಿಳಾ ದಿನಾಚರಣೆಯನ್ನು ಪುತ್ತೂರಲ್ಲಿ ಒಂದು ಮಾದರಿಯಾಗಿ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ಇಲಾಖೆಯವರು ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ ಸರ್ಕಾರ ಈ ವರ್ಷ
ಗ್ಯಾರಂಟಿ ಕಮಿಟಿಗಳ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಶೇರ್ ಮಾಡಬೇಕು ಮಹಿಳೆಯರೊಟ್ಟಿಗೆ ಅಂತೇಳಿ ಇವತ್ತು ಒಂದು ಆದೇಶವನ್ನು ಮಾಡಿದ್ದಾರೆ. ಇವತ್ತು ನಾವು ಭಾಳ ಖುಷಿಯಿಂದ ಹೇಳ್ಬೋದು, ಇವತ್ತು ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹೇಳಿದರು, ಒಂದು ಮಗುವಿನ ಜನನದಿಂದ ಆ ಮಗುವಿನ ಕೊನೆಯವರೆಗೆ ಎಲ್ಲ ಹಂತದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೆಲಸ ಮಾಡ್ತದೆ ಅಂತೇಳಿ. ಆ ಮಗು ಗರ್ಭಾವಸ್ಥೆಯಲ್ಲಿರುವಾಗ ಅಲ್ಲಿಂದ ನಮ್ಮ ಅಂಗನವಾಡಿಯಲ್ಲಿ ಸೇವೆಗಳು ಸ್ಟಾರ್ಟ್ ಆದರೆ ಕೊನೆಯ ಹಂತದಲ್ಲಿವರೆಗೆ ಸೇವೆಯನ್ನು ಕೊಡ್ತೇವೆ ಅಂತೇಳಿ. ವಿಶೇಷವಾಗಿ ಇವತ್ತು ಕರ್ನಾಟಕ ಸರ್ಕಾರ, ನಿನ್ನೆ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂಟ್ವಾಳದ ಒಂದು ಕಂಬಳದ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಮಹಿಳೆಯರ ವಿಶ್ವ ಮಹಿಳಾ ದಿನಾಚರಣೆಯ ಈ ಒಂದು ಮಹಿಳೆಯರ ಮಹತ್ವದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಬೇಕಾಗ್ತದೆ. ಮಹಿಳಾ ಪರವಾಗಿರುವಂಥ ಯೋಜನೆಗಳು, ನಾವು ಸ್ವಲ್ಪ 10-20 ವರ್ಷ ಹಿಂದೆ ಹೋದರೆ ಮನೆಯ ಯಜಮಾನ ಒಬ್ಬ ಪುರುಷ ಆಗಿದ್ದ, ಭೂಮಿ ಅವನ ಹೆಸರಿಗಿತ್ತು, ಒಂದು ಕೆಲವು ಜಾತಿ ಕುಟುಂಬದಲ್ಲಿ ಮಾತ್ರ ಮಹಿಳೆ ಹೆಸರಲ್ಲಿ ಆಸ್ತಿ ಹಕ್ಕಿತ್ತು. ಇವತ್ತು ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಆ ಮನೆಯ ಯೋಜನೆಯ ಮನೆಯ ಹಕ್ಕನ್ನು ಕೂಡ ಇವತ್ತು ಮನೆ ಕೊಡುವುದಿದ್ದರೆ ಅದನ್ನು ಮಹಿಳೆಗೆ ಕೊಡುವುದು, ಮಹಿಳೆಗಿಂದ ಆ ಮನೆಯ ಹಕ್ಕನ್ನು ಮಹಿಳೆಗೆ ಕೊಡೋದ್ರ ಮೂಲಕ ಯಜಮಾನದಿಯನ್ನು ಮಾಡಿದರು. ಆ ಕುಟುಂಬದಲ್ಲಿ ಒಂದು ಪಡಿತರ ಚೀಟಿ ಇದ್ದರೆ ಅದು ಪುರುಷನ ಹೆಸರಿಗೆ ಇತ್ತು. ಇವತ್ತು ನಾವೊಂದು ಪಡಿತರ ಚೀಟಿ ಮಾಡಬೇಕಾದ್ರೆ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಹೋದರೆ ಯಾರೂ ಕೂಡ ಅದಕ್ಕೆ ಆಕ್ಷೇಪ ಮಾಡಲಿಕ್ಕಿಲ್ಲ. ಆಟೋಮೆಟಿಕ್ ಅದು ಮಹಿಳೆ ಹೆಸರಿಗೆ ಆ ಕಾರ್ಡು, ರೇಷನ್ ಕಾರ್ಡು ಹೋಗ್ತದೆ. ಅಲ್ಲಿ ಆ ಪಡಿತರ ವ್ಯವಸ್ಥೆಯ ಹಕ್ಕನ್ನು ಕೂಡ ನಮ್ಮ ಮಹಿಳೆಗೆ ಕೊಟ್ಟರು. ಇದು ಭಾಳ ಮಹಿಳಾ ಸಬಲೀಕರಣಕ್ಕೆ ಅಥವಾ ಮಹಿಳೆಯ ಬದುಕಿಗೆ ಮಹಿಳೆ ಮುಂದೆ ಬರಲಿಕ್ಕೆ ಮೂಲ ಕಾರಣ. ಒಂದು ಮನೆ ವಾಸ ಮಾಡುವಂಥ ಮನೆಯ ಹಕ್ಕು, ಆ ಮನೆ ಕಟ್ಟುವಾಗ, ಹೊಸ ಮನೆ ಕಟ್ಟುವಾಗ ಆ ಮನೆಯ ಹಕ್ಕನ್ನು ಸರ್ಕಾರದಿಂದ ಕೊಡುವುದಿದ್ದರೆ ಅದನ್ನು ಮಹಿಳೆಗೆ ಕೊಡ್ತಾರೆ. ಒಂದು ಪಡಿತರ, ಆ ಬದುಕಲಿಗೆ ನಾವು ಏನು ಆಹಾರವನ್ನು ಕೊಡುವಂಥ ಕಾರ್ಯಕ್ರಮ, ಅದರ ಮೂಲ ಹಕ್ಕನ್ನು, ಪಡಿತರ ಚೀಟಿಯನ್ನು ಮಹಿಳೆಗೆ ಕೊಡುವಂಥ ಕೆಲಸ ಆಗಿದೆ. ಇಲ್ಲಿ ಯಾವ ವ್ಯಕ್ತಿ ಕೂಡ ಆಕ್ಷೇಪ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಕಾನೂನನ್ನು ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದೆ. ಇವತ್ತು ಕಳೆದ ಒಂದು 3 ವರ್ಷದಿಂದ ನಾವು ಇವತ್ತು ಮಹಿಳೆಯರಿಗೆ ವಿಶೇಷವಾದ ಕಾರ್ಯಕ್ರಮಗಳನ್ನು ತಂದಿದ್ದೀವಿ. ಅದು 2,000 ಕೊಡುವಂಥ ಗೃಹಲಕ್ಷ್ಮಿ ಕಾರ್ಯಕ್ರಮ. ನಾವು ಇವತ್ತು ನಮ್ಮ ಪುತ್ತೂರಿನಲ್ಲಿ ಹೇಳೋದಿದ್ದರೆ, ಸುಮಾರು ಪುತ್ತೂರು ಕ್ಷೇತ್ರದಲ್ಲಿ 46,322 ಕುಟುಂಬಗಳಿಗೆ ಗೃಹಲಕ್ಷ್ಮಿಯ ದುಡ್ಡು ಹೋಗ್ತದೆ. ಸುಮಾರು 280 ಕೋಟಿ ರೂಪಾಯಿಗಳನ್ನು ಒಂದು ಯೋಜನೆಯಲ್ಲಿ ತಗೊಂಡಿದ್ದೀವಿ ನಾವು. ಗೃಹಲಕ್ಷ್ಮಿ ಯೋಜನೆ ಪುತ್ತೂರು ತಾಲೂಕಲ್ಲಿ ಸುಮಾರು 35,750 ಸೇರಿದರೆ ಬಂಟ್ವಾಳದ ಸುಮಾರು 10,508. ಈ ಪುತ್ತೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ 46,322 ಜನ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ. ನಾವಿವತ್ತು ಭಾಳ ಹೇಳಬೇಕಾಗ್ತದೆ. ಒಂದು ಕುಟುಂಬಕ್ಕೆ 26 ಕಂತಲ್ಲಿ 52,000 ಬಂತು. 46,000 ಕುಟುಂಬಗಳನ್ನು ಲೆಕ್ಕ ಹಾಕಿದರೆ ನಾವು ಯಾವ ಹಂತಕ್ಕೆ ಮುಟ್ಟಿದ್ದೇವೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕು. ಮಹಿಳೆಯರಿಗೆ ಸರ್ಕಾರ ಏನು ಕೊಟ್ಟಿದೆ ಅಂತೆ. ಅದರ ನಂತರ ಭಾಳಷ್ಟು ಮಹಿಳೆಯರು ಕಷ್ಟಪಡ್ತಿರುವಂಥ ಒಂದು ಕಾರ್ಯಕ್ರಮ. ಒಂದು ಸ್ವಲ್ಪ ಲೈಟ್ ಹೆಚ್ಚು ಉರಿದರೆ, ಫ್ಯಾನ್ ಏನಾದರೂ ಗಾಳಿಯಲ್ಲಿ ನಮ್ಮ ಸಹೋದರಿ ಆನ್ ಆಗಿಟ್ಟರೆ ಅದನ್ನು ಆಫ್ ಮಾಡುವಂಥದ್ದು ಕಣ್ಣು ಕಾಣುವುದಿಲ್ವ ಅಂತ ನಾವೆಲ್ಲ ಕೇಳಿದವರು ಮನೆಯಲ್ಲಿ. ನಿಲ್ಲಿಸು, ಸ್ಟಾಪ್ ಮಾಡು, ಸ್ವಿಚ್ ತೆಗಿ ಅಂತೇಳಿ. ಇವತ್ತು ಕರ್ನಾಟಕ ಸರ್ಕಾರದ ಗೃಹಜ್ಯೋತಿ ಯೋಜನೆಯಲ್ಲಿ ಸುಮಾರು ಪುತ್ತೂರು ತಾಲೂಕಲ್ಲಿ 59,531 ಮನೆಗೆ, ಅದೇ ರೀತಿ ಬಂಟ್ವಾಳದ ನಮ್ಮ ಕ್ಷೇತ್ರಕ್ಕೆ ಸೇರುವಂಥ 12,852 ಮನೆಗಳಿಗೆ ಸುಮಾರು 72,383 ಕುಟುಂಬಗಳಿಗೆ ಗೃಹಜ್ಯೋತಿಯ ಕಾರ್ಯಕ್ರಮದ ಮೂಲಕ ಇವತ್ತು ನಮ್ಮ ಸಹೋದರಿಯರ ಮನೆಯಲ್ಲಿ ರಾತ್ರಿ ಇಡೀ ಲೈಟ್ ಹಾಕಿ ಅವರ ಸೇವೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯನ ಕಾರ್ಯಕ್ರಮ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ. ಇನ್ನು ಬದುಕಿಗೆ ಆವಾಗಲೇ ನಮ್ಮದು ಅನ್ನಭಾಗ್ಯದ ಕಾರ್ಯಕ್ರಮ, 5 kg ಅಕ್ಕಿ ಕೊಡೋದ್ರ ಮೂಲಕ ನಮ್ಮ ಹಿಂದಿನ ಸರ್ಕಾರ ಮಾಡ್ತಾ ಇದ್ದರೆ 10 kg ಉಚಿತವಾಗಿ ಅಕ್ಕಿ ಕೊಡೋದ್ರ ಮೂಲಕ ನಮ್ಮ ತಾಲೂಕಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಸುಮಾರು ಪುತ್ತೂರಲ್ಲಿ 27,816 ಪಡಿತರ ಚೀಟಿ ಇದ್ದರೆ
ಬಂಟ್ವಾಳದ 10 ಗ್ರಾಮಗಳಲ್ಲಿ 10,581, ಸುಮಾರು 38,397 ನಾವೇನು BPL ಪಡಿತರ ಚೀಟಿಗೆ ಉಚಿತವಾಗಿ 10 kg ಅಕ್ಕಿಯನ್ನು ಕೊಡುವ ಕಾರ್ಯಕ್ರಮದ ಮೂಲಕ ಸುಮಾರು 38,397 ಕುಟುಂಬ ಇವತ್ತು ನಿರಂತರವಾಗಿ ಭಾಳ ಖುಷಿಯಲ್ಲಿ ಇವತ್ತು ಊಟ ಮಾಡೋದ್ರ ಮೂಲಕ ಆ ಮಕ್ಕಳನ್ನು ಸಲುವಂಥ ಕೆಲಸಗಳನ್ನು ಮಾಡ್ತಾರೆ. ಇದು ನಮ್ಮ ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ ಭಾಳ ಪವಿತ್ರವಾದಂಥ ಕಾರ್ಯಕ್ರಮ. ಇದನ್ನು ಕೂಡ ನಾವು ನೆನಪಿಟ್ಕೊಳ್ಬೇಕು. ಇದರ ಮಾಹಿತಿಯನ್ನು ಉಳಿದಲ್ಲಿಗೆ ನಾವು ಕೊಡಬೇಕು. ಕೆಲವರು ಅದನ್ನು ನೆಗೆಟಿವ್ ಮಾತಾಡ್ತಾರೆ, ಅವರಿಗೆ ಸಕಾರಾತ್ಮಕವಾಗಿ ಚಿಂತನೆ ಮಾಡುವಂಥ ಮಾಹಿತಿಗಳನ್ನು ನಾವು ಕೊಡಬೇಕಾಗ್ತದೆ. ಇನ್ನು ಮಹಿಳೆಯರು ಬಸ್ಸಲ್ಲಿ ಹೋಗುವಂಥದ್ದು ಸುಮಾರು 2-3 ವರ್ಷದಲ್ಲಿ ಸುಮಾರು 4.5 ಕೋಟಿ ನಮ್ಮ ಪುತ್ತೂರು ಡಿಪ್ಪೋದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದಂಥ ಲೆಕ್ಕವನ್ನು ನಮ್ಮ ಡಿಪೋ ಮ್ಯಾನೇಜರ್ ಕೊಡ್ತಾರೆ. ಸುಮಾರು 3.5 ಕೋಟಿಗಿಂತ ಹೆಚ್ಚು ಜನ ಉಚಿತ ಪ್ರಯಾಣ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ಬಸ್ಸಿಗೆ ಹತ್ತಿದರೆ ಬಸ್ಸಲ್ಲಿ ಸೀಟಿ ಇಲ್ಲ ಅಂತೇಳಿ, ಸುಮ್ಮನೆ ರಶಲ್ಲಿ ಹೋಗಬೇಕಾಗ್ತದೆ, ಬಯಸ್ಕೊಂಡು ಹೋಗಬೇಕಾಗ್ತದೆ, ಇಳಿದೀವಿ ಅಂತೇಳಿ. ಆದರೆ ತುಂಬ ಜನ ಮಹಿಳೆಯರಿಗೆ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಕೂಡ ಅರ್ಥ ಆಗಲಿಲ್ಲ. ನಾವು ಪುತ್ತೂರಲ್ಲಿ ಹಾಕಿದ್ರೆ ಮಂಗಳೂರು ಇಳಿತೀವಿ, ಅಥವಾ ಇಲ್ಲಿ ಸುಳ್ಯಕ್ಕೆ ಹೋಗ್ತೀವಿ, ಅಥವಾ ಉಪ್ಪಿನಂಗಡಿಗೆ ಹೋಗ್ತೀವಿ, ಇಷ್ಟೇ ನಮಗೆ ಗೊತ್ತಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಯಾಣ ಮಾಡಲಿಕ್ಕೆ ಉಚಿತವಾಗಿ ಬುಕ್ಕಿಂಗ್ ಮಾಡುವಂಥ ವ್ಯವಸ್ಥೆಯ ಮೂಲಕ ನಾಳೆ ನಾನು ಬೆಂಗಳೂರಿಗೆ ಹೋಗೋದಿದ್ರೆ 8 ದಿನದ ಮೊದಲು ಇವತ್ತೇ ನಾವು ಬುಕ್ಕನ್ನು, ನಿಮ್ಮ ಟಿಕೆಟನ್ನು ಬುಕ್ ಮಾಡಲಿಕ್ಕೆ 20 ರೂಪಾಯಿ ಚಾರ್ಜ್ ಮಾಡಿದರೆ ಆಯಿತು. ಟಿಕೆಟಿನ ಪ್ರಯಾಣ ಉಚಿತವಾಗಿರ್ತದೆ. ಉಳಿದ ಬುಕ್ಕಿಗಳಂತೆ ಬುಕ್ಕಿಂಗ್ ಚಾರ್ಜ್ 20 ರೂಪಾಯಿ ಮಾತ್ರ ತಗೊಳ್ತಾರೆ. ಅದು 500 ರೂಪಾಯಿಯ ಪ್ರಯಾಣ ಆಗಲಿ ಕೂಡ ಉಚಿತವಾಗಿ ನಿಮ್ಮ ಸೀಟು, ಒಬ್ಬ ವ್ಯಕ್ತಿ 8 ದಿನದ ಮೊದಲು ಪ್ರಯಾಣಕ್ಕೆ ಯಾವಾಗ ಸೀಟ್ ರಿಸರ್ವೇಷನ್ ಮಾಡ್ತಾನೋ ಅದೇ ರೀತಿ ನಮಗೆ ಅಕ್ಕಿ ಇದೆ. ಅದನ್ನು ಕೂಡ ನಾವು ಪುತ್ತೂರು ಬಸ್ ಸ್ಟ್ಯಾಂಡಲ್ಲಿ ಅದಕ್ಕೆ ನಮ್ಮ ಶಾಸಕರ ಒಂದು ಉಮೇದಿನ ಮೂಲಕ ಪ್ರದರ್ಶನದ ಫ್ಲೆಕ್ಸ್ಗಳನ್ನು ಹಾಕಿದ್ದೀವಿ. ನಾನಿವತ್ತು ಸಹೋದರಿ ಹತ್ರ ವಿನಂತಿ ಮಾಡ್ತೀನಿ, ನಾನು ಹೋಗುವಾಗ ಒಂದು ಬಸ್ಸಲ್ಲಿ ಸೀಟ್ ಇಲ್ಲ ಅಂತೇಳಿ ನಾವು ನೆಗೆಟಿವ್ ಮಾಡೋದಲ್ಲ. ನೀವು ಇಡೀ ಕರ್ನಾಟಕದಲ್ಲಿ ಮತ್ತೆ ನಮಗೆ ಈಗ 3 ವರ್ಷ ಹತ್ತಿರ ಬಂದೆ, ಮತ್ತೆ 2 ವರ್ಷ ಅವಕಾಶ ಇದೆ. ಇಡೀ ಕರ್ನಾಟಕದಲ್ಲಿ ನಾವು ಸುತ್ತುವಂಥ ಕೆಲಸಗಳನ್ನು ಮಾಡಬೇಕು, ಉಚಿತವಾದ ಪ್ರಯಾಣವನ್ನು ಮಾಡಬೇಕು. ನಮ್ಮ ಸಹೋದರಿಯರು, ನಮ್ಮ ಕುಟುಂಬದವರಿಗೆ ಇದನ್ನು ಮಾಹಿತಿಯನ್ನು ಮುಟ್ಟುವುದರ ಮೂಲಕ ಕರ್ನಾಟಕದ ಈ ಯೋಜನೆಯನ್ನು ನಾವು ಹೆಚ್ಚು ಬಳಕೆ ಮಾಡುವಂಥ ಕೆಲಸಗಳನ್ನು ನಮ್ಮ ಪುತ್ತೂರಿನ ಜನ ಮಾಡಬೇಕು ಅಂತೇಳಿ. ಯಾವಾಗಲೂ ನಮ್ಮ ಶಾಸಕರು ಹೇಳ್ತಾರೆ ನಮ್ಮದು ಬೆಂಚ್ ಮಾರ್ಕ್ ಕೆಲಸ ಆಗಬೇಕು ಅಂತೇಳಿ. ನಮ್ಮ ಪುತ್ತೂರಲ್ಲಿ ಯಾವುದೇ ಯೋಜನೆ ಆದ್ರೂ ಅದರ ಎತ್ತರದಲ್ಲಿ ನಾವಿರಬೇಕು ಅನ್ನೋದು ಅವರ ಕನಸು. ಅವ್ರು ಹೇಳ್ತಾರೆ ಅದು ನನ್ನ ಕನಸಿನ ಯೋಜನೆ ಅಂತೇಳಿ. ನಿನ್ನೆ ಕೂಡ ಒಂದು ಸಭೆಯಲ್ಲಿ ಪ್ರಸ್ತಾವ ಮಾಡಿದರು, ಅದು ಕುಡಿಯುವ ನೀರು ಇರ್ಬೋದು ಅಥವಾ ಇನ್ನೂ ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದು ನನ್ನ ಕನಸಿನ ಯೋಜನೆ. ಅದಕ್ಕೆ ಅಡ್ಡಿ ಮಾಡುವವರನ್ನು ನಾನು ಬಿಡೋದಿಲ್ಲ, ಅದಕ್ಕೆ ಅಡ್ಡಿಪಡಿಸಬೇಡಿ. ಯಾವುದೇ ಕಾನೂನು ತೊಡಕಿದ್ರೂ ಅದನ್ನು ಸರಿ ಮಾಡಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ ಅಂತೇಳಿ. ಅದರ ನಂತರ ಯುವಕರಿಗೆ ಉದ್ಯೋಗ ಕೊಡುವಂಥದ್ದು, ಪದವಿ ಹಾಗೆ ಡಿಪ್ಲೊಮಾದವರಿಗೆ ಯಾವಾಗ ಉದ್ಯೋಗ ಸಿಕ್ಕಲಿಲ್ಲ ಅವರಿಗೆ 2 ವರ್ಷ ನಾವು ಅವರಿಗೆ ಭತ್ಯೆಯನ್ನು ಕೊಡುವಂಥದ್ದು ಭಾಳ ಖುಷಿ ಆಗ್ತಾ ಇದೆ. ಕೆಲವರು ಹೇಳ್ತಾರೆ ಅದು ನವರಿಗೆ ಸಿಕ್ಕುವುದಿಲ್ಲ, ಇವರಿಗೆ ಸಿಕ್ಕುವುದಿಲ್ಲ ಅಂತೇಳಿ. ನಮ್ಮ ಪುತ್ತೂರಿನಲ್ಲಿ ಇಲ್ಲೇ ನಮ್ಮ ನಗರದಲ್ಲಿ ಒಬ್ಬಳು ಹುಡುಗಿ ಡೆಂಟಿಸ್ಟ್ ಪಾಸಾದ ಒಬ್ಬಳು ವೈದ್ಯೆ, ಅವಳು 2 ವರ್ಷದಿಂದ ಯುವ ನಿಧಿಯನ್ನು ತೆಕ್ಕೊಂಡು MD ಆಗಲಿಕ್ಕೆ ಉದ್ಯೋಗಕ್ಕೆ ಅಲ್ಲಿ ತರಬೇತಿಯನ್ನು ತೆಕ್ಕೊಳ್ತಾ ಇದ್ದಾಳೆ. ಇಲ್ಲೇ ಒಬ್ಬಳು ಬ್ರಾಹ್ಮಣ ಹುಡುಗಿ ನಮ್ಮ ನಗರದಲ್ಲಿ ಪುತ್ತೂರಿನಲ್ಲಿ. ಭಾಳಷ್ಟು ಬೆಳವಣಿಗೆ ಆಗಿದೆ. ಕರ್ನಾಟಕದ ಈ ಯೋಜನೆಯನ್ನು ನಾವು ಬಳಕೆ ಮಾಡೋದ್ರ ಒಟ್ಟಿಗೆ ನಮ್ಮ ಕರ್ನಾಟಕದ, ನಮ್ಮ ಪುತ್ತೂರಿನ ಎಲ್ಲ ಭಾಗದ ಜನರಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡುತ್ತಾ, ಇನ್ನು ಮತ್ತೆ ಅವಕಾಶ ಸಿಕ್ಕಿದಾಗ ಹೆಚ್ಚು ಮಾತಾಡ್ತೀನಿ. ಶಾಸಕರು ಭಾಳ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಒಟ್ಟಲ್ಲಿ ನಮ್ಮ ತಾಲೂಕಿನ, ನಮ್ಮ ಕ್ಷೇತ್ರದ ಗ್ಯಾರಂಟಿಯ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನೀವು ಕೂಡ ಮಾಹಿತಿದಾರರಾಗಿ ಕೆಲಸ ಮಾಡಬೇಕು. ನಾನು ತೆಕ್ಕೊಂಡಿದ್ದಿದ್ರೆ ನಮ್ಮ ಸಹೋದರಿಗೊಬ್ಬರಿಗೆ ಸಿಕ್ಕಲಿಲ್ಲ ಅಂತೇಳಿದರೆ ನಾವು ಅದನ್ನು ಕಾನೂನಲ್ಲೇನಾದರೂ ಸಮಸ್ಯೆ ಇದನ್ನು ಸರಿಪಡಿಸುವಂಥ ಕೆಲಸಗಳನ್ನು ನಾವು ಮಾಡೋದ್ರ ಒಟ್ಟಿಗೆ ಈ ಯೋಜನೆಯನ್ನು ಮಾದರಿಯಾಗಿ ಮಾಡೋಣ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಮಹಿಳೆಯರಿಗಿರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಪರೋಕ್ಷವಾಗಿ ಬೆಂಬಲ ಕೊಡೋದರ ಮೂಲಕ ಆ ಸಹೋದರಿಯ ಬದುಕಿಗೆ ನಾವು ಸಹಕಾರ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಗಳೂರು, ತಾಲೂಕು ಪಂಚಾಯತ್ ಪುತ್ತೂರು, ಪಂಚ ಗ್ಯಾರಂಟಿಗಳ ಯೋಜನೆ ಮತ್ತು ಅನುಷ್ಠಾನ ಸಮಿತಿ ಪುತ್ತೂರು ತಾಲೂಕು, ಶಿಶು ಅಭಿವೃದ್ಧಿ ಯೋಜನೆ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಿದಂಥ
ನಾವು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8, 1908ರಲ್ಲಿ ಅಮೇರಿಕದ ನ್ಯೂಯಾರ್ಕಿನಲ್ಲಿ ಮಹಿಳಾ ಕಾರ್ಮಿಕರು ಉತ್ತಮ ವೇತನ ಮತ್ತು ಮತದಾನದ ಹಕ್ಕಿಗಾಗಿ ನಡೆಸಿದ ಪ್ರತಿಭಟನೆಯ ನೆನಪಿನಾಗಿ ಆಚರಿಸಲಾಗ್ತದೆ. 1917ರಲ್ಲಿ ರಷ್ಯಾದ ಮಹಿಳೆಯರ ಬ್ರೆಡ್ ಮತ್ತು ಶಾಂತಿ ಪ್ರತಿಭಟನೆಗೆ ಗೌರವ ಸೂಚಕವಾಗಿ ಮಾರ್ಚ್ 8ರಂದು ಆಯ್ಕೆ ಮಾಡಲಾಗಿದೆ. ವಿಶ್ವಸಂಸ್ಥೆಯು 1975ರಿಂದ ಅಧಿಕೃತವಾಗಿ ಈ ದಿನವನ್ನು ಜಾಗತಿಕ ದಿನವನ್ನಾಗಿ ಆಚರಿಸಲು ಆರಂಭ ಮಾಡಿತ್ತು. ಇದನ್ನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಮಹಿಳಾ ದಿನಾಚರಣೆ ಯಾವಾಗ ಆರಂಭ ಆಯಿತು, ಯಾಕಾಗಿ ಆರಂಭ ಆಯಿತು ನಿಮಗೆಲ್ಲ ಗೊತ್ತಿರ್ಬೋದು. ಗೊತ್ತಿಲ್ಲದವರು ತಿಳ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ. ಮಹಿಳೆಯರ ಬಗ್ಗೆ ಹೇಳಬೇಕಿದ್ರೆ ತುಂಬ ಹೇಳಲಿಕ್ಕೆ ಇದೆ. ಸರ್ಕಾರ ಕೂಡ ಎಲ್ಲ ಸರ್ಕಾರಗಳು ಇರ್ಬೋದು, ಯಾವುದೇ ಸರ್ಕಾರಗಳಿರ್ಬೋದು, ಮಹಿಳೆಯರಿಗೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಹೆಚ್ಚಿನವರು ಅಂಗನವಾಡಿ ಕಾರ್ಯಕರ್ತೆಯರು ನೀವೆಲ್ಲ ಇದ್ದೀರಿ. ನಿಮಗೆ ನಾವು ಭಾಷಣ ಕೊಡುವಂಥ ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ನೀವು ಬೇರೆಯವರಿಗೆ ಭಾಷಣ ಕೊಡುವಾಗ ಒಳ್ಳೆಯ ರೀತಿಯಲ್ಲಿ ಭಾಷಣ ಕೊಟ್ಟರೆ ಸರ್ಕಾರ ಕೊಟ್ಟಿರುವಂಥ ಯೋಜನೆಗಳು ಬಹುಶಃ ಬಡವರಿಗೆ ತಲುಪುವ ಮುಖಾಂತರ ಬಡವರ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿ ಈ ರಾಜ್ಯದ, ಈ ದೇಶದ ಆರ್ಥಿಕ ಉತ್ತೇಜನಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಂತ ಆಗ್ತದೆ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನರಿಗೆ ಇವತ್ತು ಕೂಡ ವಿದ್ಯಾಭ್ಯಾಸದ ಕೊರತೆಯಿಂದ ಇರ್ಬೋದು, ಮಾಹಿತಿಯ ಕೊರತೆಯಿಂದ ಇರ್ಬೋದು, ಅವರಿಗೆ ಬರುವಂಥ ಪ್ರಯೋಜನಗಳನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಅದು ನಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತೇಜನಕ್ಕೆ ದೊಡ್ಡ ಹೊಡೆತವನ್ನು ಕೊಡುತ್ತದೆ. ಯಾಕಂತ ಹೇಳಿದ್ರೆ ನಾವು ಜನಪ್ರತಿನಿಧಿಗಳಾಗಿ ನಾವು ಇವತ್ತು ಕೂಡ ಸಮಾಜದಲ್ಲಿ ನೋಡ್ತೇವೆ. ಇವಾಗ ಒಬ್ಬರು ನನ್ನ ಮನೆಗೆ ಬಂದಿದ್ದರು, ಒಂದು ಮಗುವನ್ನು ಹಿಡ್ಕೊಂಡು ಬಂದಿದ್ದಾರೆ. ಆ ಮಗುಗೆ ಸಾಧಾರಣ ಒಂದು 10ರಿಂದ 11 ವರ್ಷ ಆಗಿದೆ. ಹೆಣ್ಣು ಮಗು, ಉಸಿರು ಮಾತ್ರ ಇದೆ. ನಮ್ಮ ಶಾಂತಿನಗರದಲ್ಲಿ ಇದ್ದಾರೆ, ನಮ್ಮ ಮನೆಯ ಪಕ್ಕದಿಂದ ಸ್ವಲ್ಪ ಆ ಕಡೆಯಲ್ಲಿ ಇದ್ದಾರೆ. ಉಸಿರು ಮಾತ್ರ ಒಂದು ಪೈಪಲ್ಲಿ ಹಾಕಿ ಅದಕ್ಕೆ ಆಹಾರ ಕೊಡ್ತಾ ಇದ್ದಾರೆ. ಏನಿಲ್ಲ, ಮಾತಾಡೋದಿಲ್ಲ, ಕಣ್ಣು ಬಿಚ್ಚುವುದಿಲ್ಲ, ಉಸಿರು ಮಾತ್ರ ಆ ಮಗುವಿಗೆ ಇದೆ. ಅವರು ಯಾವ ರೀತಿ ಅದನ್ನು ಸಾಕಲಿ? ಅವರ ಹತ್ರ ಏನಿಲ್ಲ. ಗಂಡ ಹೋಗಿ ಮೈಸೂರಿನಲ್ಲಿ ಏನೋ ಒಂದು ಕೆಲಸ ಮಾಡ್ತಾರೆ. ಹಬ್ಬ ಅಂದರೆ ಒಂದು ಮೈಸೂರಿನಲ್ಲಿ ಎಷ್ಟು ಸಂಬಳ ಇರ್ಬೋದು? 22,000 ಸಂಬಳ ಇರ್ಬೋದು, ಅಲ್ಲ 20,000 ಇರ್ಬೋದು. ಬಸ್ಸಿಗೆ ಹೋಗಿ ಬರಲಿಕ್ಕೆ, ಈ ಮಗುವನ್ನು ನೋಡಿಕೊಳ್ಳಲಿಕ್ಕೆ ಬಸ್ಸಿಗೆ ಹೋಗಿ ಬರಲಿಕ್ಕೆ ಎಷ್ಟು ದುಡ್ಡು ಬೇಕು? ತಿಂಗಳಿಗೆ 2 ಸಲ ಬರಬೇಕಿದ್ರು 2,000 ಬೇಕು. ಹೆಂಡತಿ ಮಕ್ಕಳನ್ನು ಸಾಕಬೇಕು, ಆ ಮಗುವನ್ನು ಆರೈಕೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ದುಡ್ಡಿದೆಯಾ? ಈ ತಾಯಿಗೆ ಒಂದು ಕಡೆಯಿಂದ ವೇದನೆ, ಆ ನೋವು ಆ ತಾಯಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಅಂಥ ಡಿಸೇಬಲ್ಡ್ ಮಕ್ಕಳು ಯಾರು ಇದ್ದಾರೆ ಅದರ ನೋವು ಗೊತ್ತಿರೋದು ಆ ತಾಯಿಗೆ ಮಾತ್ರ, ಬೇರೆ ತಂದೆಗೆ ಗೊತ್ತಾಗೋದಿಲ್ಲ ಅಂತ ಹೇಳೋದಿಲ್ಲ. ಅತ್ಯಂತ ಕಷ್ಟಪಡುವಂಥವಳು ಆ ತಾಯಿ. ಒಂದು ಸಮಾಜವನ್ನು ಎದುರಿಸಬೇಕು, ಒಂದು ಅವಳ ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ಕೊಳ್ಬೇಕು. ಈ ಮಗುವಿಗೆ ದಿವಸದಿಂದ ದಿವಸ ಹೆಣ್ಣು ಮಗು ದೊಡ್ಡದಾಗಿ ಬೆಳೀತಾ ಇದೆ. ಇದೆಲ್ಲ ಈ ಒತ್ತಡಗಳನ್ನು ನಮಗೆ ಹೇಳಲಿಕ್ಕೆ 2 ನಿಮಿಷದಲ್ಲಿ ಮುಗಿಸ್ಬೋದು. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡಿದ್ದೇನೆ ಅಂತ ಹೇಳಿದರೆ, ಆ ಮಗುಗೆ ಇವತ್ತಿನವರೆಗೆ ನಮಗೆ ಎಂಡೋಸಲ್ಫನಲ್ಲಿ ಬರುವಂಥ 4,200 ರೂಪಾಯಿಯನ್ನು ಕೊಡಲಿಕ್ಕೂ ಕೂಡ ನಮಗೆ ಆಗಲಿಲ್ಲ. ಇದು ನಮಗೆ ನೋವಿರುವಂಥದ್ದು. ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಮಾಹಿತಿ ಇದೆಯಾ? ಅವ್ರಿಗೆ ಗೊತ್ತಿಲ್ಲ. ಆ ಮಹಿಳೆಗೆ ವಿದ್ಯಾಭ್ಯಾಸ ಅಷ್ಟು ಇದ್ದಾಗೆ ಇಲ್ಲ. ಅವ್ರು ಹೇಳ್ತಾರೆ, ಯಾಕೆಮ್ಮ ನೀನು ಇಷ್ಟುವರೆಗೆ ಮಗುವಿಗೆ 9 ವರ್ಷ ಆಯಿತು,
ನೀವು ನೋಡಬೇಕಾ ಮಗನು ಬಾಯಲ್ಲಿ ಒಂದು ಪೈಪ್ ಹಾಗೇ ಬಿದ್ದುಕೊಂಡಿದೆ, ಬೇರೆ ಏನಿಲ್ಲ, ಉಸಿರು ಮಾತ್ರ. ನಾನು ದೇವರ ಹತ್ರ ಗಳಿಸಿದೆ, ಇಂಥ ಮಕ್ಕಳನ್ನು ತಾಯಿಗೆ ಕಾಣೋದಿಲ್ಲಲ್ಲ, ಅದನ್ನು ಹಿಡ್ಕೊಂಡು ಏನು ಮಾಡಲಿಕ್ಕೆ ಆಗ್ತದೆ? ಜೀವನ ಪೂರ್ತಿ ಉಸಿರು ಮಾತ್ರ. ನಾನು ಇಷ್ಟರೊಳಗೆ ನೋಡಲಿಲ್ಲ, ಎಷ್ಟೋ ಡಿಸೇಬಲ್ಡ್ ಮಕ್ಕಳು. ನಾನು ಬೇರೆ ಬೇರೆ ಕಡೆ ನನಗೆ ಹವ್ಯಾಸ ಇದೆ, ನಾನು ಬೇರೆ ಬೇರೆ ಕಡೆ ಇಂಥ ಏನು ಆಶ್ರಮಗಳಿದೆ ಅದಕ್ಕೆ ನನ್ನ ಕುಟುಂಬವನ್ನು ಕರ್ಕೊಂಡು ಹೋಗುವಂಥ ನನಗೆ ಒಂದು ಹವ್ಯಾಸ ಇದೆ. ಯಾಕೆ ನನ್ನ ಕುಟುಂಬವನ್ನು ನಾನು ಕರ್ಕೊಂಡು ಹೋಗೋದು ಅಂತಲೂ ಹೇಳ್ತೇನೆ. ಯಾಕಂದರೆ ನಮಗೆ ಅಹಂಕಾರ ಬರಬಾರ್ದು. ನಮಗೆ ಮನುಷ್ಯನಿಗೆ ಯಾವಾಗ ಅಧಿಕಾರ ಮತ್ತು ದುಡ್ಡು ಇದ್ದಾಗ ನಮಗೆ ಅಹಂಕಾರ ಬರ್ತದೆ. ನಮ್ಮಲ್ಲಿ ಅಧಿಕಾರ ಇರುವಾಗ ಅದು ರಾಜಕೀಯ ಅಧಿಕಾರ ಇರ್ಬೋದು, ಸರಕಾರಿ ಅಧಿಕಾರ ಇರ್ಬೋದು, ಇನ್ನೊಂದು ಅಧಿಕಾರಗಳು ಇರ್ಬೋದು, ಅಲ್ಲ ಕೈಯಲ್ಲಿ ಒಳ್ಳೆ ದುಡ್ಡುಗಳು ಇರ್ಬೋದು. ಆಗ ನಮಗೆ ಕೆಳಗಡೆ ಏನಿದೆ ಅಂತ ಕಾಣೋದಿಲ್ಲ. ಅದಕ್ಕೆ ನಮ್ಮ ಕುಟುಂಬವನ್ನು ನಾವು ಒಂದೊಂದು ಸಲ ಈ ಆಶ್ರಮಗಳಿಗೆಲ್ಲ ಕರ್ಕೊಂಡು ಹೋದರೆ ಈ ಸಮಾಜದಲ್ಲಿ ಕಷ್ಟದಲ್ಲಿ ಹೇಗಿದ್ದವರು ಅಂತ ಯಾರೆಲ್ಲ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳಿಕ್ಕೆ, ಕಷ್ಟ ಸಾವು ನೋವುಗಳನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ. ನೀವು ಆರಾಮದಲ್ಲಿ ಸಿನಿಮಾಕ್ಕೆ ಹೋಗಿ ಅಂತೆ, ಒಳ್ಳೆ ಕಾರ್ಯಕ್ರಮಗಳಿಗೆ ಹೋಗಿ ಅಂತೆ, ನಮ್ಮ ಮನಸ್ಸು ಸಂತೋಷವಾಗಿ ಇರ್ತದೆ. ಅದೇ ಒಂದು ಸರ್ಕಾರಿ ಆಸ್ಪತ್ರೆಗೆ ಒಮ್ಮೆ ಹೋಗಿ ಅಂತೆ, ಒಂದು ದಿವಸ ಹೋಗಿ ತಿಂಗಳಲ್ಲಿ ಭೇಟಿ ಕೊಡಿ, ನಮ್ಮ ಮನಸ್ಸು ಪರಿವರ್ತನೆ, ನೋವಿನ ಕಡೆಗಳಿಗೆ, ಒಬ್ಬರಿಗೆ ಆಶಯದ ಬಗ್ಗೆ, ಇದೆಲ್ಲ ನಮ್ಮ ಮನಸ್ಸಿನ ಪರಿವರ್ತನೆಗಳಾಗ್ತದೆ. ನಾನು ಈ ಹೆಣ್ಣು ಮಗುವಿನ ಬಗ್ಗೆ ಯಾಕೆ ಮಾತಾಡಿದೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಎಷ್ಟು ಯೋಜನೆಗಳಿದೆ, ಎಷ್ಟು ಯೋಜನೆಗಳಿದೆ ಕೊಡಲಿಕ್ಕೆ ಆಯ್ತಾ ನಮಗೆ? ನಾವೆಲ್ಲಿ ಮುಟ್ಟಿದ್ದೀವ ತಲೆಮಟ್ಟಕ್ಕೆ? ಮುಟ್ಲಿಲ್ಲ, ಮುಟ್ಲಿಕ್ಕೆ ಬಾಕಿ ಇದೆ ಅಂತ. ರೇಷನ್ ಕಾರ್ಡ್ ಇದೆಯಾ ಅಮ್ಮ ಅಂತ ಕೇಳಿದೆ, ರೇಷನ್ ಕಾರ್ಡ್ ಇಲ್ಲ. ಒಬ್ಬರು ಹೇಳಿದರು ರೇಷನ್ ಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ರೇಷನ್ ಕಾರ್ಡ್ ಮಲ್ಪೆರ ಆಪುಜಿ, ರೇಷನ್ ಕಾರ್ಡ್ ತಿಕ್ಕುಜಿ ಅಂತ. ಇರು ಪೋತಾರ ಪೋತೆ ಓಡೆ ಪೋತೆ ವೀರಡೆ ಪೋತೆ ಕೊಡ್ತಾರ ರೇಷನ್ ಕಾರ್ಡ್ ಐತೆ ಆಪುಜಿ ಅಂತೇಳಿ. ಯಾಕೆ ಆಗೋದಿಲ್ವ ರೇಷನ್ ಕಾರ್ಡ್? ನಾನು ಪ್ರಶ್ನೆ ಮಾಡೋದು, ರೇಷನ್ ಕಾರ್ಡ್ ಆಗೋದಿಲ್ವಾ? ಡಿಸೇಬಲ್ ಕೋಟದಲ್ಲಿ ರೇಷನ್ ಕಾರ್ಡ್ ಕೊಡ್ತಾರೆ, ಯಾಕೆ ಕೊಡೋಲ್ಲ? ಯಾರು ಕೊಡೋದಿಲ್ಲ ಅಂತ ಹೇಳಿದಿಲ್ಲ. ಇಮಿಡಿಯೇಟ್ ಯಾರಿಗೆ ಹುಷಾರಿಲ್ಲ ಇಂಥ ಮಕ್ಕಳಿಗೆ, ಯಾರಿಗೆ ಎಮರ್ಜೆನ್ಸಿ ಕೇಸ್ ಇದೆ, ಇವಾಗಲೂ ರೇಷನ್ ಕಾರ್ಡು ಕೊಡಲಿಕ್ಕೆ ಸರ್ಕಾರದ ಆದೇಶ ಇದೆ. ಯಾರೂ ಮಾಹಿತಿ ಕೊಡಲಿಲ್ಲ ಅಂತ ನಾನು ಹೇಳೋದು. ಅವರ ಕಷ್ಟ ಅವರಿಗೆ, ಅವರ ಮನೆಯಲ್ಲಿ ಕಷ್ಟ ಬಂದು ಜೀವನ ಮಾಡ್ತಾರೆ. ನಮ್ಮ ಜವಾಬ್ದಾರಿಗಳು ಏನು ಅಂತ. ನಾನು ಮಹಿಳೆಯರ ವಿಚಾರ ಬಂದಾಗ ನೀವು ಹೇಳೋದು, ನೀವೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ, ಆಶಾ ಕಾರ್ಯಕರ್ತೆಯರು ಇರ್ತಾರೆ, ನಿಮಗೆಲ್ಲ ನಾವು ಭಾಷಣ ಬಿಗಿಬೋದು ಮಾತ್ರ. ನಾವು ಮೈಕ್ ಸಿಕ್ಕಿದಾಗ ಭಾಷಣ ಬಿಗಿಬೋದು, ಸ್ವಂತಕ್ಕಾಗಿ ಸ್ವಲ್ಪ ಭಾಷಣವನ್ನು ಬಿಗಿಬೋದು. ಆದರೆ ಸಮಾಜ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಮುಟ್ಟುವುದು ಅಂತ ಹೇಳಿದರೆ, ಬಹುಶಃ ಅಂಗನವಾಡಿ ಕಾರ್ಯಕರ್ತರು ಇಲ್ಲ ಆಶಾ ಕಾರ್ಯಕರ್ತೆಯರು ಈ ತಳಮಟ್ಟದಲ್ಲಿ ಹೋಗಿ ಇಂಥ ವಿಚಾರಗಳಿಗೆ ಸ್ಪಂದನೆ ಕೊಡುವಂಥ ಕೆಲಸಗಳನ್ನು ನಾವು ಮಾಡಬೇಕಿದೆ. ಅದಕ್ಕೆ ನಾನು ಈ ವಿಚಾರವನ್ನು ಉಲ್ಲೇಖ ಮಾಡುವಂಥದ್ದು. ನಾನು ಸುಮಾರು 13 ವರ್ಷದಿಂದ ಟ್ರಸ್ಟನ್ನು ನಡೆಸಿಕೊಂಡು ಬರ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ, ನನ್ನ ಟ್ರಸ್ಟಿನಲ್ಲಿ ಒಂದು 350 ಜನ ಈ ಹಿಂದಿನಿಂದ ನಮಗೆ ಮನೆ ಇಲ್ಲ, ನಮಗೆ ಉದ್ಯೋಗ ಇಲ್ಲ, 2 ಮಕ್ಕಳನ್ನು ಕಟ್ಟಿಕೊಂಡಿದ್ದೇವೆ, ಗಂಡ ಬಿಟ್ಟು ಹೋಗಿದ್ದಾನೆ, ಗಂಡ ತೀರಿ ಹೋಗಿದ್ದಾನೆ ಇಂಥ ಹೇಳಿದವರು ಸುಮಾರು 350 ಜನ ಇದ್ದಾರೆ. ನಾನು ಇದು 1 ವರ್ಷದ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಹೇಳೋದಲ್ಲ, 13 ವರ್ಷದಿಂದ ನಾವು ನನ್ನಲ್ಲಿಗೆ ಬಂದಿರುವ ಸಹಾಯ ಬಂದಿರುವಂಥ ಮಹಿಳೆಯರ ಬಗ್ಗೆ ಉಲ್ಲೇಖ ಮಾಡ್ತಾ ಇರುವಂಥದ್ದು. ನಾವು ಅವರನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀವಿ. ಅವರಿಗೆ ಯಾವಾಗಲೂ ನಾನು ಭರವಸೆಯನ್ನು ಕೊಡ್ತಾ ಇದ್ದೆ, ಒಂದಲ್ಲ ಒಂದು ದಿವಸ ನನಗೆ ಅಧಿಕಾರ ಸಿಕ್ಕಿದರೆ ನಿಮಗೆ ನಿವೇಶನಕ್ಕೆ ಜಾಗ ಮಾಡಿ ಕೊಡ್ತೇನೆ ಅಂತ ನಾನು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇನೆ. ಇವತ್ತು ವಿಟ್ಲಬುಡ್ಡೂರಿನಲ್ಲಿ ಸುಮಾರು 8 ಎಕರೆ ಜಾಗವನ್ನು ಖರೀದಿ ಮಾಡಿ ಅದರಲ್ಲಿ 187 ಸೈಟ್ಗಳನ್ನು ಮಾಡಿ ಈ 187 ಜನರಿಗೂ ಕೂಡ ಅಲ್ಲಿ ಸೈಟ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಅವರಿಗೆ ಮನೆ ಕಟ್ಟಲಿಕ್ಕೂ ಕೂಡ ಆಗೋದಿಲ್ಲ, ಅವರಿಗೆ ಮನೆ ಕಟ್ಟಲಿಕ್ಕೂ ಕೂಡ ಅವ್ರ ಹತ್ರ ಶಕ್ತಿ ಇಲ್ಲ. ಅವರು ಹೇಗೆ ಜೀವನ ಸಾಗಿಸ್ತಾರೆ ಗೊತ್ತಿದೆ ನಿಮಗೆ? ಅವರು ಬಾಡಿಗೆ ಮನೆಯಲ್ಲಿ, ಇಲ್ಲಿ ಪುತ್ತೂರಿನಲ್ಲಿ ಬಾಡಿಗೆ ಎಷ್ಟಿದೆ ಹೇಳಿ? ಚಿಕ್ಕ ಮನೆ ಆದರೂ 3,500 ರೂಪಾಯಿ ಇದೆ. 3,500 ರೂಪಾಯಿ, 3,000 ಕಡಿಮೆ ಬಾಡಿಗೆ ಮನೆ ಇಲ್ಲ. ಅವರಿಗೆ 9,000 ಸಂಬಳ ಇರುತ್ತೆ. 6ರಿಂದ 9,000. ಒಮ್ಮೆ ಗಾರ್ಬೇಲಿಗೆ ಹೋಗ್ತಾರೆ,
ಕೆಲವರು ಹೋಟೆಲಲ್ಲಿ ಪಾತ್ರೆ ತೊಳಿಲಿಕ್ಕೆ ಹೋಗ್ತಾರೆ, ಕೆಲವರು ಗೇರು ಬೀಜದ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಗೇರು ಬೀಜದ ಫ್ಯಾಕ್ಟ್ರಿ ಅರ್ಧ ಮುಚ್ಚುವ ಪರಿಸ್ಥಿತಿಯಲ್ಲಿ ಇದೆ. ಅವರಿಗೆ ಬೇರೆ ಏನು ವ್ಯವಸ್ಥೆಗಳಿಲ್ಲ. ಇವತ್ತು ಸ್ವಲ್ಪ ಅವರು ಕರೆಂಟಿನ ಇವತ್ತು ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿಗಳಿಂದ ಅವರು ಸ್ವಲ್ಪ ಚೇತರಿಸುವಂಥ ಕೆಲಸಗಳು ಆಗಿದೆ ಅಂತ ನನ್ನ ಅನಿಸಿಕೆ. ಒಂದು ನಾವು ಕೊಡುವಂಥ ಸರ್ಕಾರ ಕೊಡುವಂಥ 2,000 ರೂಪಾಯಿ ಬರುವಂಥದ್ದು, ಒಂದು ಕರೆಂಟಿನ ಬಿಲ್ ಫ್ರೀ ಮಾಡಿರುವಂಥದ್ದು, ಒಂದು 10 kg ಅಕ್ಕಿ ಕೊಡುವಂಥದ್ದು. ಇದರಿಂದ ಬಹುಶಃ ಸ್ವಲ್ಪ ಅವರೇನು ಮೇಲೆ ಬಂದಿದ್ದಾರೆ ಅಂತ ಹೇಳೋದಿಲ್ಲ, ಅವರು ಸ್ವಲ್ಪ ಮೇಲೆ ಬಂದಿದ್ದಾರೆ. 2 ಹೆಣ್ಣು ಮಕ್ಕಳನ್ನು ಕಟ್ಟಿಕೊಂಡಿದ್ದಾರೆ. ಯಾರ ಹತ್ರನೂ ನಾನು ಈ ಲೀಸ್ಟ್ ಕೊಟ್ಟಿದ್ರಲ್ಲಿ ಯಾರ ಕೂಡ ಅವರ ಜೊತೆ ಗಂಡ ಇಲ್ಲ. ಮತ್ತು ಅವರು ಇನ್ನೊಂದು ಮದುವೆ ಆಗ್ಬೋದಾ? ಆ ಮದುವೆ ಆಗುವ ಪರಿಸ್ಥಿತಿಯಲ್ಲೂ ಅದನ್ನು ಕೂಡ ನಾನು ವಿವರವಾಗಿ ಹೇಳಲಿಕ್ಕೆ ನಿಮಗೆ ಹೋಗುವುದಿಲ್ಲ. ಅವರು ಮದುವೆಯಾಗುವ ಪರಿಸ್ಥಿತಿಯಲ್ಲೂ ಇಲ್ಲ. ಇನ್ನೊಂದು ಮದುವೆ ಆಗಿದ್ದರೆ ಹೇಗೆ ಬೇಕು ಅಂತ ನಿಮಗೆ ಗೊತ್ತಿರ್ತದೆ. ನಾನು ಅದನ್ನು ಸಪರೇಟಾಗಿ ಉಲ್ಲೇಖ ಮಾಡಲಿಕ್ಕೆ ನಿಮ್ಮ ಹತ್ರ ಹೋಗುವುದಿಲ್ಲ. ಆ ಪರಿಸ್ಥಿತಿಯಲ್ಲಿ ಇರುವವರಿಗೆ ನಾವು ಸಮಾಜದಿಂದ ಅವರಿಗೆ ಏನನ್ನು ಕೊಡ್ಬೋದು? ನೀವೆಲ್ಲ ಅಂಗನವಾಡಿ ಅವರು ಬಾಕಿಯವರು, ನೀವು ನಾಳೆ ಹೋಗಿ ಅವರಿಗೆ ಮನೆ ಮಾಡಿ ಕೊಡಿ ಅಂತ ನಾನು ಹೇಳೋಲ್ಲ. ನೀವು ಅವರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆ ತಂದು ನೀವೇ ಕೆಲಸ ಮಾಡುವವರು, ನೀವು ಕೂಡ ಬಡವರೇ ಇದ್ದೀರಿ. ಅಂಗನವಾಡಿ ಕಾರ್ಯಕರ್ತೆಯರು ಯಾರೂ ಶ್ರೀಮಂತರಿಲ್ಲ, ಆಶಾ ಕಾರ್ಯಕರ್ತೆಯರು ಯಾರೂ ಕೂಡ ಶ್ರೀಮಂತರಿಲ್ಲ. ಇವತ್ತು ಪಶು ಸಖಿಯರಿದ್ದಾರೆ, ಯಾರೂ ಕೂಡ ಶ್ರೀಮಂತರಿಲ್ಲ. ಎಲ್ಲ 10,000ಕ್ಕೆ 7,000ದಿಂದ 12,000 ಒಳಗೆ ಕೆಲಸ ಮಾಡುವರು. ಶಾಲೆಗಳಲ್ಲಿ ಬಿಸಿ ಊಟ ಮಾಡುವವರು ಯಾರೂ ಶ್ರೀಮಂತರಿಲ್ಲ, ನಮಗೆ ಗೊತ್ತಿದೆ. ಆದರೆ ನಾವು ಅವರಿಗೆ ಸಹಾಯ ಮಾಡ್ಬೋದು ಸಮಾಜಕ್ಕೆ? ನಾವು ಹೋದಲ್ಲೆಲ್ಲ ಭಾಷಣ ಕೊಡ್ತೇವೆ. ನಮ್ಮ ಒಂದು ಕಲ್ಪನೆ ಇದೆ, ಯಾರು ಜಾಗ ನಿವೇಶನ ಇಲ್ಲದವರು ಇದ್ದಾರೆ ಅವರಿಗೆ ನಿವೇಶನವನ್ನು ಕೊಡ್ತೇವೆ ಅಂತ ಎಲ್ಲೆಲ್ಲೂ ಕೂಡ ಭಾಷಣದಲ್ಲಿ ನಮಗೆ ಒಮ್ಮೊಮ್ಮೆ ನಾಚಿಕೆ ಆಗ್ತದೆ ಹೇಳಲಿಕ್ಕೆ. ಈ ಭಾಷಣದಲ್ಲಿ ನೀನು ಎಷ್ಟು ಸಲ ಹೇಳ್ತೀಯಪ್ಪ ಅದನ್ನು ನಿಲ್ಲಿಸುವಂಥ ನಮ್ಮ ಕಾನ್ಸಿಯಸ್ ನಮಗೆ ಹೇಳ್ತದೆ. ಅಶೋಕ್ ರೈ ಎಷ್ಟು ಸಲ ನೀನು ಹೇಳ್ತೀಯ ಈ ಭಾಷಣದಲ್ಲಿ ಜಾಗ ಕೊಡ್ತೇವೆ ಅದನ್ನು ನಿಲ್ಲಿಸುವಂಥ ನಮ್ಮ ಕಾನ್ಸಿಯಸ್ ಹೇಳ್ತದೆ. ಆದರೆ ಇವತ್ತು ಬೆಳಿಗ್ಗೆ ನನಗೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ 2 ಜನ ಬಂದಿದ್ದರು. ಸರ್ ಹಿಂಗಲ್ಲ ಇಲ್ಲಿ ಕುಳಿಯರ ಜಾಗ ಹೆಜ್ಜಿ ಅಂತ. ಒಂದು ಕಡೆಯಿಂದ ಕೋಪ ಬರ್ತದೆ, ಒಂದು ಕಡೆಯಿಂದ ನಮ್ಮನ್ನು ನಾವು ಕನ್ಸೋಲು ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾನು ಅವ್ರ ಹತ್ರ ಕೇಳಿದೆ, ಈತು ದಿಗಿಟ್ಟು ಹೋದು ಭಾಷಣ ಕೊರ್ಪತ್ತ ಕಕ್ಕುವತ್ತ ಮಾರ್ಯಾರೆ ನಲ್ಲ ಯಾಕೆ ಇಟ್ಟುಕೊಂಡಿದ್ರಿ? ಒಂದು ಅರ್ಜಿ ಕೊಡಲಿಕ್ಕೆ ಪಂಚಾಯತಲ್ಲಿ ಆಗೋದಿಲ್ಲ, ಕೊಡಿಯಲ್ಲ, ನಾವು ಜಾಗ ಕೊಡ್ತೇವಲ್ಲ, ಇದನ್ನು ನೀವು ಹೇಳಬೇಕು ಅಂತ ನಾನು ಹೇಳೋದು. ನಿಮ್ಮ ಹತ್ರ ವಿನಂತಿ ಇಷ್ಟೇ, ಯಾರು ಬಾಡಿಗೆಯಲ್ಲಿ ಮನೆಯಲ್ಲಿದ್ದಾರೆ, ಯಾರು ನಿವೇಶನ ಇಲ್ಲದೆ ಇದ್ದಾರೆ, ಯಾರು ನೀರು ಇಲ್ಲದೆ ಇದ್ದಾರೆ, ಯಾರು ಕರೆಂಟ್ ಇಲ್ಲದೆ ಇದ್ದಾರೆ, ಕರೆಂಟ್ ಇಲ್ಲ ಅಂತ ದೀಪ ಕ್ಯಾಂಡಲ್ ಹಿಡ್ಕೊಂಡು ಇರುವ ಪರಿಸ್ಥಿತಿಗಳ ಮನೆಗಳು ಇದೆ. ಇವುಗಳು ಕೂಡ ಇಲ್ಲ ಅಂತ ಹೇಳ್ತೀರಾ? ಇದೆ, ಎಷ್ಟೋ ಜನ ಬರ್ತಾರೆ. ಅಧಿಕಾರಿಗಳು ಏನು ಹೇಳ್ತಾರೆ, ಕರೆಂಟ್ ಇಲ್ಲದಾಗ NOC ತಗೊಂಡು ಬನ್ನಿ, ಕಂಪ್ಲೀಷನ್ ಸರ್ಟ್ ತಗೊಂಡು ಬನ್ನಿ, ಇನ್ನೊಂದು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಆ ಅಧಿಕಾರಿಗೆ ಗೊತ್ತಿರುವುದಿಲ್ಲ. ಉದಾಹರಣೆಗೆ ಹೇಳ್ತೇನೆ, ವಿಟ್ಲದಲ್ಲಿ ಬಂಟ್ವಾಳ ನಮ್ಮ ವಿಧಾನಸಭಾ ಕ್ಷೇತ್ರದ ಬಂಟ್ವಾಳದಿಂದ ನನಗೆ ಮೊನ್ನೆಯಿಂದ ಫೋನ್ ಬರ್ತದೆ, ಸರ್ ಇಂಕಲ್ನ ಇಲ್ಲಿಗೆ ನಲ್ಲ ಕರೆಂಟ್ ಕೊರ್ಪಿಜರು ಆರ್ಟಿಸಿ ಉಂಡು. ನಿಮಗೆ ಹೇಳ್ತೀನಿ, ಯಾವೊಂದು ಕೂಡ ಪೇಪರ್ ಬೇಕಾಗಿಲ್ಲ. ಹೊಸ ಕಾನೂನು ಬಂದಿದೆ, ಕರೆಂಟ್ ಇಲ್ಲದವನಿಗೆ ಕರೆಂಟ್ ಕೊಡಬೇಕು. ಏನು ಪೇಪರ್ ಇಲ್ಲ ಅಂತಾದರೆ VAಯಿಂದ ಇಲ್ಲಿ ವಾಸವಾಗಿದ್ದಾರೆ ಒಂದು ಪತ್ರ ಸಿಕ್ಕಿದರೆ ಸಾಕು. ಆದರೂ ನಾವು ಹಿಂದೆ ಇದ್ದೇವೆ ಅಂತ ನಾನು ಹೇಳೋದು. ಇಂಥ ಕಾನೂನುಗಳನ್ನು ತಂದರೂ ಕೂಡ ಕರೆಂಟ್ ಇಲ್ಲದೆ, ನೀರು ಇಲ್ಲದೆ, ನಮಗೆ ಒಂದು ದಿವಸ AC ಇಲ್ಲದ್ರೆ ಬದುಕಲಿಕ್ಕೆ ಆಗೋದಿಲ್ಲ. ಆಗ್ತದ? ದಿವಸಲಿದ್ದು ಹರಿತದೆ ನೋಡಿ. ಅವರು ಇಡೀ ದಿವಸ ಕರೆಂಟ್ ಇಲ್ಲದೆ ಏನಿಲ್ಲದೆ ಅವರು ಬದುಕುವಂಥ ಜೀವನ ನಮ್ಮಲ್ಲೇ ಇದ್ದಾರೆ. ಇದಕ್ಕೆ ಸಹಾಯ ಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳುವಂಥದ್ದು. ನಿಮಗೆ ಬೇಡ, ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡಿ ಅಂತ ಹೇಳುವಂಥದ್ದು. ನಾವು ಕೊಡಿಸ್ತೀವಿ ಕರೆಂಟ್, ನಮ್ಮ ಹತ್ರ ಕಳಿಸಿ. ಈಗ ಅಲ್ಲಿ ಹೋಗುವಾಗ ಪ್ರತಿ ಸೋಮವಾರ ನಾನು ಕಚೇರಿಯಲ್ಲಿ ಕಳಿಸಿ ಪೋಲೆ MLA ನಡೆ ಪೋಲೆ. ನೀವು ಕಾಂಗ್ರೆಸ್ BJP ಅಂತ ನೋಡಬೇಡಿ, ಬಿಡಿ, ಅದು ಚುನಾವಣಾ ಸಮಯದಲ್ಲಿ ನೋಡುವ. ನಮಗೆ ಯಾಕೆ ಮತ ಕೊಟ್ಟದು? ಕಾಂಗ್ರೆಸ್ BJP ಅಂತ ಮಾಡಲಿಕ್ಕೆ ಅಲ್ಲ, ಜನರಿಗೆ ಸಹಾಯ ಮಾಡಿ ಅಂತ ಕೊಟ್ಟದು. ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಈ ಬಡವರಿಗೆ ಇಂಥ ಯೋಜನೆಗಳು ಮುಟ್ಟಬೇಕು, ಆ ರೀತಿ ಮಾಡಲಿಕ್ಕೆ ನಮಗೆ ಜನ ಅಧಿಕಾರ ಕೊಟ್ಟಿರುವಂಥದ್ದು.
ಅದಕ್ಕೆ ನಾನು ನಿಮ್ಮ ಹತ್ರ ಹೇಳುವಂಥದ್ದು, ಸರ್ಕಾರ 5 ಗ್ಯಾರಂಟಿಗಳಿಗೆ ಬಸ್ಸಿನಲ್ಲಿ ಉಚಿತವಾಗಿ ಹೋಗುವಂಥದ್ದಿದೆ. ನಮ್ಮ ಉಮನಾಥ್ ಶೆಟ್ಟಿಯವರು ಅದನ್ನೆಲ್ಲ ಹೇಳಿದರು. ನಾವು ಅತ್ಯಂತ ಕಡಿಮೆ ಬಳಕೆ ಮಾಡುವಂಥದ್ದು ಬಸ್ಸಲ್ಲಿ ಉಚಿತವಾಗಿದೆ. ನಮ್ಮ ದಕ್ಷಿಣ ಕನ್ನಡದವರು ಅತ್ಯಂತ ಕಡಿಮೆ ಬಳಕೆ ಮಾಡುವವರು. ನಾನು ಹೋಗುವಾಗ ಒಮ್ಮೊಮ್ಮೆ ಬಸ್ಸಿನಲ್ಲಿ ನೋಡ್ತೇನೆ, ಇಲ್ಲಿಂದ ಮಂಗಳೂರಿಗೆ ನಾವು ಪ್ರೈವೇಟ್ ಬಸ್ಸಲ್ಲಿ ಹೋಗಬೇಡಿ ಅಂತ ಹೇಳುವುದಲ್ಲ, ಪ್ರೈವೇಟ್ ಬಸ್ಸಲ್ಲಿ ನೋಡಿದ್ರೆ 16 ಮಹಿಳೆಯರು ಕೂತ್ಕೊಂಡಿರ್ತಾರೆ. ನಾನು ಕಾರಲ್ಲಿ ಹೋಗಲು ಒಮ್ಮೆ ತಿರುಗಿ ನೋಡಲಿಕ್ಕುಂಟು, ಇದರಲ್ಲಿ ಎಷ್ಟು ಮಹಿಳೆಯರು ಕೂತಿದ್ದಾರೆ ಅಂತ ನೋಡೋದು, ನಾನು ಸರ್ವೆ ಮಾಡೋದು. ನಾನು ಎಲ್ಲ ಹೋಗುವಾಗ ನನ್ನ ತಲೆ ಬೇರೆ ಬೇರೆ ಕಡೆಗೆ ಓಡ್ತಾ ಇರ್ತದೆ, ಅದು ಕೂತ್ಕೊಳ್ಳಲಿಕ್ಕೆ ಬಿಡೋದಿಲ್ಲ. ಆಗ ನೋಡುವಾಗ ಅದರಲ್ಲಿ ಪ್ರೈವೇಟ್ ಬಸ್ಸಲ್ಲಿ 16 ಮಹಿಳೆಯನ್ನು ಮೊನ್ನೆ ನೋಡಿದೆ ನಾನು. ನನಗೆ ಆಯಿತು, ಮುಗಿಲಿ ದುಡ್ಡು ಹೆಚ್ಚಾದರೆ ಹೆಂಗೆ ಸಾವು. ಎಂಕ್ಲಿ 45 ನಿಮಿಷ ಹೊಡೆದು ಕುಡ್ಲಾಡ್ದು ಪುತ್ತೂರಿಗೂ 45 ಮಿನಿಟ್ಸು ಫ್ರೀ ಬಸ್ಸು, ನಾನ್ ಸ್ಟಾಪು. ಬಂದ ಕೂಡಲೇ ಪುತ್ತೂರು ಎಕ್ಸ್ಪ್ರೆಸ್ ಅಂತ ಇಟ್ಟಿದ್ದೇವೆ. ಆದರೂ ಪ್ರೈವೇಟ್ ಬಸ್ಸಲ್ಲಿ 16 ಜನ ಮಹಿಳೆಯರು ಹೋಗ್ತಾರಲ್ಲ, ಏನಂತ ನನಗೆ ಈ ಜನಗಳನ್ನು ಅರ್ಥ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದೇನೋ ಪಕ್ಕದಲ್ಲಿ ಹತ್ತಿದೆ ಬುಲ್ವಾರವರೆಗೆ ನಮ್ಮ ಬಸ್ಸು ನಿಲ್ತದೆ. ನಾನು ಬಳಕೆ ಮಾಡಿಕೊಳ್ಳಿ ಅಂತ ಹೇಳೋದು. ಇವತ್ತು ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಡುವ, ನೀವು ಘಟ್ಟದ ಅವರನ್ನು ನೋಡಿ, ಮೇಲ್ಕಡೆಯವರು. ಇವತ್ತು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಲ್ಲೂರು, ಕಟೀಲಿಗೆಲ್ಲ ಜನ ಬರಬೇಕಿದ್ರೆ ಈ ಉಚಿತ ಎಲ್ಲ ಸಂಘಟನೆಯವರು ಸೇರಿಕೊಂಡು ಬಂದುಬಿಡುದು. ಗಂಡನ ಹತ್ರ ಪರ್ಮಿಷನ್ ಕೇಳಲಿಕ್ಕಿಲ್ಲ, ಪಟ್ಟ ಬಸ್ ಹತ್ತೋದು ಸೀದಾ ಬಂದುಬಿಡುದು. ಬಸ್ಸು ಫ್ರೀ, 2,000 ರೂಪಾಯಿ ಸಿಗ್ತದೆ. ಈಗ ನಾವು 10 kg ಅಕ್ಕಿ ಬದಲಿಗೆ ಕೂಡ ಕಿಟ್ಟು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಮನೆ ಕಟ್ಟಲಿಕ್ಕೆ ಸರಿ ನೋಡ್ಕೊಳ್ಳಿ, ಮನೆ ಕಟ್ಟಲಿಕ್ಕೆ ಮೊದಲು 1,20,000 ರೂಪಾಯಿ ಇತ್ತು. ಈ ಬಜೆಟಿನಲ್ಲಿ ಅದು 3 ಲಕ್ಷ ಮಾಡಬೇಕು ಅಂತ ನಮ್ಮ ಮನವಿತ್ತು. ಮುಖ್ಯಮಂತ್ರಿಗಳು 2 ಲಕ್ಷ ರೂಪಾಯಿಗಳನ್ನು ಮಾಡಿದ್ದಾರೆ. ಜನರಲ್ಗೆ, SC STಗೆ 3 ಲಕ್ಷ ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಹಂಚುವಂಥ ಕೆಲಸವನ್ನು ಮಾಡಿ ಅಂತ ನೀವು ಹೇಳುವಂಥದ್ದು. ಮತ್ತು ಕೆಲವು ನೀವು ಮನೆ ಮನೆಗೆ ಹೋಗ್ತೀರಿ, ಅವ್ರದ್ದು ಆಕ್ರಮ ಸಕ್ರಮ ಆಗಿರೋದಿಲ್ಲ, 94C ಆಗಿರೋದಿಲ್ಲ, 94cc ಆಗಿರೋದು. ನಾನು ನಿಮಗೆ ಏನು ಒತ್ತಡವನ್ನು ಹೇಳೋದಿಲ್ಲ, ನೀವು ನನ್ನ ಹತ್ರ ಕಳಿಸಿ ಅವರನ್ನು ಅಂತ ಅಷ್ಟೇ ಹೇಳೋದು. ನನ್ನ ಹತ್ರ ಕಳಿಸಿ. ಸೋಮವಾರ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಇದ್ದೇನೆ. ಸ್ವಲ್ಪ ಕ್ಯೂ ಇರ್ತದೆ, ಸ್ವಲ್ಪ ಕೆಲವರು ಹೇಳ್ತಾರೆ ಅಲ್ಪ ಏರು ಕ್ಯೂಡು ಕಾಪುಣೆ. ಎಲ್ಲರನ್ನು ಒಮ್ಮೆಲೆ ಹೇಳಿ ಮಾತಾಡಿ ಭಾಷಣ ಕೊಟ್ಟು ಕಳಿಸ್ಬೋದು. ನಾನು ಒಬ್ಬೊಬ್ಬರನ್ನು ಕೂಡ ಡಾಕ್ಟ್ರು ಹೇಗೆ ಮದ್ದು ಕೊಡ್ತಾರೆ ಅದೆಲ್ಲ ಚಕ್ ಮಾಡಿ 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 ಅಲ್ಲಿ ಮದ್ದು ಕೊಟ್ಟೇ ಕಳಿಸೋದು, ಅವ ಇನ್ನೊಬ್ಬ ಬರಬಾರ್ದು ನನ್ನ ಅತ್ತೆ ಅಂತ. ಆ ಥರ ಪ್ರಯತ್ನವನ್ನು ಮಾಡಲಿಕ್ಕೆ, ಇಲ್ಲದೆ ನಮಗೆ ಒಮ್ಮೆಲೆ ಈ ಅಡೆಪೋಳೆ ಈ ಇಡೆಪೋಳೆ ಅಂತ ಹೇಳ್ಬೋದು. ಆದರೆ ಒಬ್ಬೊಬ್ಬರಿಗೆ ಅವರು ನನಗೆ 500 ಜನ ಬರ್ತಾರೆ, ಅವರು ಒಬ್ಬರು ಒಂದು ಅವರ ಪ್ರಾಬ್ಲಮನ್ನು ಇಟ್ಕೊಂಡು ಮಾತ್ರ ಬರೋದು. ಅವ್ರು ಏನಾದರೂ ಸೊಲ್ಯೂಷನ್ ಸಿಗ್ತದಾ ಅಂತ ಬರೋದು. ಸೊಲ್ಯೂಷನ್ ಸಿಕ್ಕಿದರೆ ಅವರಿಗೂ ಸಮಾಧಾನ ಆಗ್ತದೆ, ನನಗೂ ಸಮಾಧಾನ ಆಗ್ತದೆ. ಅದಕ್ಕೆ ಹೇಳುವಂಥದ್ದು, ಅವರ 94C ಆಕ್ರಮ ಸಕ್ರಮ ಇದೆಲ್ಲ ನಮ್ಮ ಹಕ್ಕು ಅಂತ ನಾನು ಹೇಳುವಂಥದ್ದು. ಕೆಲವು ಕಡೆ ಹೇಳ್ತಾರೆ, ನಿಮಗೆ ಗೊತ್ತಿರಲಿ, ಸುಮಾರು ಬಂಟ್ವಾಳ ಮತ್ತು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 8,000 94C ಅಂದರೆ ಯಾರು? ಬಡವರು ಮಾತ್ರ, ದುಡ್ಡಿದ್ದವನಲ್ಲ. ಕೆಲವು ದುಡ್ಡಿದ್ದವರು ಮಾಡ್ತಾರೆ, ಮನೆ ಜಗತ್ತು ಬಿಡಿ, ಒಂದು 5% 10%. ಬಡವರು ಮಾತ್ರ ಅವರ ಫೈಲನ್ನೆಲ್ಲ ಕ್ಲೋಸ್ ಮಾಡಿ ವಾಪಸ್ ಕಳಿಸಿದ್ದಾರೆ. ಎಲ್ಲಿಗೆ? DC ಆಫೀಸಿಗೆ ಕಳಿಸಿದ್ದಾರೆ. ಅವ್ರಿಗೆ ಗೊತ್ತಿದೆಯಾ? ಅವರು ಮನೆ ಮಾಡಿ ಕೂತಿದ್ದಾರೆ, ಅವರ ಮನೆ ಇದೆ, ಅವರ ಅಡಿಸ್ಥಳ ಅವರ ಹೆಸರಲ್ಲಿ ಇಲ್ಲ. ಅದನ್ನು ಕೊಡಿಸ್ಬೋದಾ ನಾವು? ನೀವು ಕೊಡಿಸ್ಲಿಕ್ಕೆ ನೀವು ಎಲ್ಲಿ ಹೋಗಬೇಡಿ, ನಾವು ಮಾಡಿಕೊಡ್ತೇವೆ. ಅವ್ರು ನಮ್ಮ ಹತ್ರ ಬರಬೇಕಲ್ಲ. AC ಅವ್ರ ಹತ್ರ ಪುನಃ ಒಂದು ಅರ್ಜಿಯನ್ನು ಹಾಕಬೇಕು, ಪುನಃ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡಬೇಕು. ಸರ್ಕಾರದಲ್ಲಿ ನಿರಂತರವಾಗಿ ಚರ್ಚೆಯಲ್ಲಿದ್ದೇನೆ, ಗಲಾಟೆ ಮಾಡಿದ್ದೀನಿ. ಅದಕ್ಕೆ ಒಬ್ಬೊಬ್ಬರು ಅರ್ಜಿ ಮಾಡುವ ಅವಶ್ಯಕತೆ ಇಲ್ಲ. ಅದನ್ನು ಎಲ್ಲದನ್ನು ವಾಪಸ್ ಕಳಿಸಿ ರೀಚೆಕ್ ಮಾಡಿ ವಾಪಸ್ ಯಾರ್ಯಾರಿಗೆ ಜಾಗ ಕೊಡಬೇಕು ಅದನ್ನು ವಾಪಸ್ ಚೆಕ್ ಮಾಡಿ ಮತ್ತೆ ವಾಪಸ್ ಕಳಿಸಬೇಕು ಅಂತ ಹೇಳಿದ್ದೀನಿ. ಜಿಲ್ಲಾಧಿಕಾರಿಯರ ಒಂದು KDP ಮೀಟಿಂಗ್ನಲ್ಲಿ ಮೊನ್ನೆ ಹೇಳಿದರು, ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊನ್ನೆ ಡಿಸೆಂಬರ್ಗೆ ಎಲ್ಲ 94C ಮತ್ತು 94C ಎಲ್ಲ ಕ್ಲಿಯರ್ ಮಾಡಿದ್ದೇವೆ ಅಂತ ನಾವು ಅನೌನ್ಸ್ ಮಾಡ್ತೇವೆ ಅಂತ KDBಯಲ್ಲಿ ಮಾಡಿದರು. ನಾನು ಹಾಗೆ ಎದ್ದು ಹೇಳಿದೆ, ಎಷ್ಟು ಪೆಂಡಿಂಗ್ ಇದೆ ಅಲ್ಲ, ಇಲ್ಲೇ 8,000 ಇದೆ. ದಕ್ಷಿಣ ಕನ್ನಡದಲ್ಲಿ ಎಲ್ಲ ಪೆಂಡಿಂಗನ್ನು ವಾಪಸ್ ಕಳಿಸಿ ಅದನ್ನು ಪುನಃ ಚೆಕ್ ಮಾಡಿ ವಾಪಸ್ ಕಳಿಸಿದ ಮೇಲೆ ನೀವು ಅನೌನ್ಸ್ ಮಾಡಿ. ಅದಕ್ಕೆ ಮೊದಲು ಅನೌನ್ಸ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಹೇಗೆ ಬಿಡ್ತೇವೆ? ಎಲ್ರಿಗೆ ಟೋಪಿ ಹಾಕಿ ಬಿಡಿಸೋದಾ? ಅಶೋಕ್ರೇ ಇರುವಷ್ಟಾಗೆ ಬಿಡೋದಿಲ್ಲ. ಎಷ್ಟು ವರ್ಷ MLA ಇರ್ತೇನೋ, ಎಷ್ಟು ವರ್ಷ ನನಗೆ MLA ಕಟ್ಟಿಟ್ಟ ಬಿಟ್ಟಿಯಲ್ಲ,
ನನಗೆ MLA ಏನು, ನಾನು ಕಟ್ಟಿಟ್ಟ ಬುದ್ಧಿ. ಕೆಲವರು ಹೇಳ್ತಾರೆ ಯಾರಿಗೆ ಬುದ್ಧಿಗೆ ಅಲ್ಪ ಹೊಡು ಅಂತ. ನನಗೆ ಬುದ್ಧಿ ಕಳೀಲಿಕ್ಕೆ ನನಗೇನು ಯಾವುದಕ್ಕೆ ನನಗೇನು ಅದಕ್ಕೆ ಇದೆ, ನಾನು ದುಡ್ಡು ಮಾಡಲಿಕ್ಕೆ ಅಂತ ನಾನು MLA ಆಗಲಿಕ್ಕೆ ಬಂದದ್ದಲ್ಲ. ಒಂದು ಸಲ ಪುತ್ತೂರಿನ ಅಭಿವೃದ್ಧಿ ಮಾಡಬೇಕಂತ MLA ಆಗಿ ಬಂದಿದ್ದೀನಿ. ಜನ ಆಶೀರ್ವಾದ ಮಾಡಿದರೆ ಇನ್ನೊಂದು ಸಲ ಆಗ್ತೀನಿ. ಜನ ಆಶೀರ್ವಾದ ಮಾಡೋದಿದ್ದರೆ ನನ್ನ ವ್ಯಾಪಾರಕ್ಕೆ ಹೋಗ್ತೀನಿ. ನನ್ನ ಕೆಲಸ ಏನಿದೆ, ನಾನು ವರ್ಷಕ್ಕೆ 7-8 ಕೋಟಿ ರೂಪಾಯಿ ದುಡಿತೇನೆ. 7-8 ಕೋಟಿ ರೂಪಾಯಿ ವರ್ಷಕ್ಕೆ ನಾನು ವ್ಯಾಪಾರ ಮಾಡಿದರೆ ಲಾಭ ಮಾಡ್ತೇನೆ. ನಾನು ಇವತ್ತು ಶಾಸಕನಾದ ಮೇಲೆ ನನ್ನ ವ್ಯಾಪಾರನೂ ಕೂಡ ಇಲ್ಲ, ಅದನ್ನು ಬಿಟ್ಟಿದ್ದೀನಿ. ತಿಂಗಳು ಆಗ ಮನೆಯಿಂದ ಹೋಗಿ ತೆಕ್ಕೊಂಡು ಬರೋದು ಬಿಟ್ಟು ನನ್ನ ವ್ಯಾಪಾರವನ್ನು ಬಿಟ್ಟಿದ್ದೀನಿ. ಏನು ಸಾಧನೆ ಮಾಡಿದ್ದು ಏನು ಅಂತ ನೀವು ಕೇಳಿದರೆ, ಶುಗರ್ ಹತ್ತಿರ ಬಂದಿದೆ, ಬಾರ್ಡ್ರಲ್ಲಿದ್ದೆ. ಇನ್ನು BP ಯಾವಾಗ ಬರ್ತದ ಅಂತ ಬೆಳಿಗ್ಗೆ ಸ್ವಲ್ಪ ಎಕ್ಸಸೈಸ್ ಮಾಡಿ BP ಅನ್ನೋದು ತೆಕ್ಕೊಂಡು ಹೋಗೋದು. ಬೇರೆ ಏನು ಸಾಧನೆ ಮಾಡಿದ್ದು, ಮತ್ತು ಎಲ್ಲಾದರೂ ಮೆಡಿಕಲ್ ಕಾಲೇಜು ಜನರಿಗಾಗಿ ಸಾಧನೆ ಮಾಡಿದೆ ಅಂತ ನನಗೆ ಸಂತೋಷ ಇದೆ. ಜನರ ಸೇವೆಗಾಗಿ ಸಾಧನೆ ಮಾಡಿದೆ ಅನ್ನುವ ಸಂತೋಷ ನನಗಿದೆ. ಅದಕ್ಕೆ ನಾನು ಹೇಳುವಂಥದ್ದು, ನೀವೆಲ್ಲ ಮಹಿಳೆಯರು ಅಂತ ಹೇಳಿದರೆ ಅವರು ಅತ್ಯಂತ, ಈಗ ನಾವು ದೇವರ ಸ್ಥಾನದಲ್ಲಿ ಮಹಿಳೆಯರನ್ನು ಕಾಣ್ತೇವೆ. ಯಾಕೆ ಗೊತ್ತಿದೆಯಾ ನಿಮಗೆ? ನಾವು ದೇವರ ಸ್ಥಾನದಲ್ಲಿ ನಿಮ್ಮನ್ನು ಕಾಣ್ತೇವೆ ಅಂತ ನಿಮಗೆ ಗೊತ್ತಿದೆಯಾ? ನೀವು ಹೇಳ್ತೀರ ಆಂಜನಗಲಿ ಪೂರ ಜೋರು, ನಾವು ಆ ಪೊಂಜನಗಲಿ ಜೋರು ಅಂತ ನಾವು ಹೇಳೋದಿಲ್ಲ. ನಾವು ಪೊಂಜನಗಲಿ ಪೂರ ಪಾಪ, ಎಡ್ಡೆ ಮನಸ್ಸಿನವರು ಮಹಿಳೆಯರು. ನಾನು ಹೇಳುವುದಾಗೆ ನನಗೆ ಗೊತ್ತಿಲ್ಲ. ಮಹಿಳೆಯರು ಪಾಪ, ಮಹಿಳೆಯರು ಒಳ್ಳೆಯ ಮನಸ್ಸಿನವರು. ಅವರು ಯಾವಾಗ ರೇಗುವುದು ಅಂತ ಹೇಳಿದ್ರೆ, ಯಾವುದು ಆಗಿಲ್ಲ ಅಂತಾಗ ಅವರು ರೇಗುವಂಥದ್ದು. ಅದಕ್ಕೆ ಮೊದಲು ಅವರು ರೇಗುವುದಿಲ್ಲ. ಮನೆಯ ಸಮಸ್ಯೆ ಬರಲಿ ಅಂತೆ ಆ ಮಹಿಳೆ 4 ಗೋಡೆಯ ಮಧ್ಯೆ ಅದನ್ನು ಪರಿಹಾರ ಮಾಡಲಿಕ್ಕೆ ನೋಡ್ತಾಳೆ. ಯಾವುದೇ ಸಮಸ್ಯೆಗಳಿರಲಿ, ಪಕ್ಕದ ಮನೆಯವನಿಗೆ ಗೊತ್ತಾಗಬಾರ್ದು, ಸಮಾಜಕ್ಕೆ ಗೊತ್ತಾಗಬಾರ್ದು, ಬೇರೆಯವರಿಗೆ ನಮ್ಮ ಮನೆಯ ವಿಚಾರಗಳು ತಿಳಿಬಾರ್ದು. ಎಷ್ಟೇ ಕಷ್ಟ ಇರಲಿ, ಆ ಮನೆಯ ಒಳಗೆ ಅದನ್ನು ಸರಿ ಮಾಡಲಿಕ್ಕೆ ನೋಡುವಂಥ ಕೆಲಸವನ್ನು ಮಾಡುವುದು ಮಹಿಳೆ. ಈ ಇಡೀ ಪ್ರಪಂಚದಲ್ಲಿ ಜೀವ ಕೊಡುವಂಥ ಶಕ್ತಿ ಇರುವಂಥದ್ದು ಯಾರಿಗೆ? ಆ ಮಹಿಳೆಗೆ ಜೀವ ಕೊಡುವಂಥ ಶಕ್ತಿ ಇರೋದು. ಯಾರಿಗಿಲ್ಲ. ಏಕೆ ಸ್ವಾಮಿ, ಮಗು ಹುಟ್ಟು ಜೀವ ಕೊಡುವ ಶಕ್ತಿ, ಇನ್ನೊಂದು ಜೀವಕ್ಕೆ ಇನ್ನೊಂದು ಜೀವ ಕೊಡುವಂಥ ಶಕ್ತಿ ಇರುವುದು ಮಹಿಳೆಗೆ. ಅದರಿಂದ ಕೆಟ್ಟವರು ಇಲ್ವಾ ಅಂತ ಕೇಳ್ತಾರೆ. ಕೆಲವರು ಕ್ವಶನ್ ಇತ್ತೆ, ನಾವು ಇಲ್ದು ಹೋಗೋಕೆ ಆ ಕಡೆ ಕೇಳ್ಬೋದು. ಇವ್ರು ಪೊಂಜನಗ್ಲೇನು ಭಾರಿ ಪುಗಾರಿ ಇರ್ತಾ ಮರ್ರೆ, ಅಬ್ಬ ಪೊಂಜನಗ್ಲಿ ಬೊಡ್ಚನ್ನಗ್ಲಿ ಇಜ್ಜಾರ. ಯಾವುದರಲ್ಲಿ ಬೊಡ್ಚನ್ನಗ್ಲಿ ಇಲ್ಲ? ಎಲ್ಲದರಲ್ಲೂ ಇದ್ದಾರೆ. ಕಂಪೇರ್ ಮಾಡಿದರೆ ಮಹಿಳೆಯರು ಎಲ್ಲರೂ ಒಳ್ಳೆಯವರು, ಮೃದು ಸ್ವಭಾವದವರು, ಕೇರ್ ಟೇಕಿಂಗ್ ಅವರು. ಒಂದು ಮಹಿಳೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಗಂಡಸರಿಗೆ ಅಂಜನಗಳು ನೆರಿಯರ್ಲು ಸಾವುಕ. ಈ ಗಂಡಸರಿಗೆ ಏನಂತ ಇದೆ ಅಂತ ಹೇಳಿದರೆ, ತಲೆಯಲ್ಲಿ ಮದುವೆ ಆಗೋದು ಯಾಕೆ? ಮದುವೆ ಆಗೋದು ಬುಡದಿಯನ್ನು ಕುಂಟಾರ್ದ್ಯಾರ, ಇಸಿರಿ ಬಾಡ್ರೆ, ಗಂಜಿ ಮಲ್ತ್ಕೊರ್ರೆ, ಚಟ್ನಿ ಮಲ್ತ್ಕೊರ್ರೆ, ಕಂಡನೇನ ಚಾಕ್ರಿ ಮಲ್ಪ್ಯಾರ ಅಂತ. ನಾಟ್ ಕರೆಕ್ಟ್, ಅದು ತಪ್ಪು. ಗಂಡಸರು ಪುರುಷರು ತಮ್ಮನ್ನು ತಾವು, ಹಿಂದಿನ ಯುಗದಲ್ಲಿ ಆಯಿತು, ಹಿಂದೆಲ್ಲ ಆಯಿತು. ಈಗ ಅದನ್ನು ತಗೊಂಡು ಹೋದರೆ ಹೆಂಡತಿ ಜೊತೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಪುರುಷರು ಕೂಡ ಅರ್ಥ ಮಾಡ್ಕೊಳ್ಬೇಕು, ಶಿ ಈಸ್ ಮೈ ಲೈಫ್ ಪಾರ್ಟ್ನರ್, ಶಿ ಈಸ್ ಹ್ಯಾವಿಂಗ್ 50% ಆಫ್ ದ ರೈಟ್ ಫ್ರಮ್ ದ ಫ್ಯಾಮಿಲಿ ಲೈಫ್. ಅವಳು ಅಡುಗೆ ಮಾಡಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ, ಬೆಳಿಗ್ಗೆ ಇದು ಮಾಡಲಿಕ್ಕೆ, ಪಾತ್ರ ತೊಳಿಲಿಕ್ಕೆ ಬರೋದಲ್ಲ, ಅವಳು ಲೈಫ್ ಪಾರ್ಟ್ನರ್. ಅದನ್ನು ಅವಳಿಗೂ ಕೂಡ ಗೌರವವನ್ನು ಕೊಡುವಂಥ ಕೆಲಸ ಪುರುಷರು ಮಾಡಿದರೆ ನಿನಗೆ ಒಳ್ಳೆಯ ಜೀವನ ಸಿಗುವಂಥ ಕೆಲಸ ಖಂಡಿತ ಸಮಾಜದಲ್ಲಿ ಆಗ್ತದೆ. ಪುರುಷರು ಕೂಡ ಕಲಿಯುವಂಥದ್ದಿದೆ. ನಾವು ಕೂಡ ನಮ್ಮನ್ನು ಅರ್ಥ ಮಾಡಿಕೊಂಡ್ರೆ, ಇಬ್ಬರನ್ನು ಸಮಾಜದಲ್ಲಿ ಅರ್ಥ ಮಾಡಿಕೊಂಡು ಬದುಕಿದರೆ ಮಾತ್ರ ಈ ಸಮಾಜ ಅಭಿವೃದ್ಧಿ ಆಗುವಂಥ ಕೆಲಸಗಳು ಆಗ್ತದೆ ಅನ್ನೋ ಮಾತನ್ನು ಹೇಳಿ, ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಜೊತೆ ಸೇರಿದ್ರಿ, ಒಳ್ಳೆಯದಾಗಲಿ. ನನಗೆ ಗೊತ್ತಿದ್ದ ಒಂದೆರಡು ಮಾತುಗಳನ್ನು ಹೇಳಿದ್ದೀನಿ, ತಪ್ಪಿದರೆ ಕ್ಷಮೆ ಕೊಡಿ. ನಿಮಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆಯ ಜೀವನವಾಗಲಿ, ದೇವರು ಒಳ್ಳೆಯದು ಮಾಡಲಿ, ಪುತ್ತೂರಿನ ಅಭಿವೃದ್ಧಿಗಳಾಗ್ತದೆ. ನನ್ನ ಹತ್ರ ಏನಾಗಲು ಕೆಲಸ ಇದ್ದರೆ ದಯಮಾಡಿ ಬನ್ನಿ, ಎಲ್ರಿಗೂ ಶುಭವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಈಗ ನಮ್ಮ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿಗೆ ಮಾನ್ಯ ಶಾಸಕರು ಹಾಗೂ ವೇದಿಕೆಯಲ್ಲಿರುವ ಗಣ್ಯರು ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್.